ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಮಕ್ಕಳಂತೂ ರೆಡಿ ಇದ್ದಾರೆ ನಮ್ ಜೊತೆ ಮಾತಾಡ್ಲಿಕ್ಕೆ. ಸೊ ಇವರಂತೂ ಫುಲ್ ರೆಡಿ ಇದ್ದಾರೆ. ಓಕೆ, ಏನು ಇವರು ಜಾಸ್ತಿ ಮಾತಾಡ್ಲಿಕ್ಕೆ ರೆಡಿ ಇರುವ ಕಾರಣ ಇವರು ಕೆಳಗಡೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ ಏನೆಲ್ಲ ಮಾತಾಡ್ತಾರೆ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ. ಬನ್ನಿ. ನಿಮ್ ಹೆಸರೆಂತ? ವೈಭವ್. ಎಷ್ಟೇ ಕ್ಲಾಸ್ ನೀವು? ಎಲ್ ಕೆ ಜಿಲಿ ಏನ್ ಮಾಡುದು ನೀವು? LKG ಈ ಸೆಕ್ಷನ್. ಓಕೆ, ಇದು ಹಲ್ಲು ಯಾರು ತೆಗ್ದದ್ದು ನಿಮ್ಗೆ? ಉಂಟಾ? ಹಲ್ಲು ಉಂಟಲ್ಲ ನಿಮ್ಗೆ? ಹೌದು, ಈಗ ಹಲ್ಲು ಉಂಟು. ಎಷ್ಟುಂಟು ಹಲ್ಲು ನಿಮ್ಗೆ? ಲೆಕ್ಕ ಮಾಡಿ ಎಷ್ಟು? 1 2 3 4. ನಂದಲ್ಲ ನಿಮ್ದು ಬೇಕು. ನಿಮ್ದಲ್ಲಿ ಎಷ್ಟುಂಟು? ವೈಭವ್ ಅಲ್ವಾ ಹೆಸರು? ಎಷ್ಟುಂಟು? 35 ಉಂಟಾ? 35 ಉಂಟಾ? 35. ಈಗ ನಾನು ತಿರುವುದೇ 12 ಮಾರಾಯ. ಇದರಿಂದ ಜಾಸ್ತಿ ಉಂಟು. 42 ಉಂಟು ನಿಮ್ಮ ಹತ್ರ. ಆಯ್ತಾ? ಸೊ ಎಂತ ಇವತ್ತು ತಿಂಡಿ ಅಂತ ಬೆಳಿಗ್ಗೆ ನಿಮ್ಗೆ? ತಿಂಡಿ ಏನ್ ತಿಂದ್ರಿ? ದೋಸೆಯಾ? ಎಷ್ಟು ದೋಸೆ ತಿಂದ್ರಿ ಇವರು? ವೈಭವ್ ಎಷ್ಟು ದೋಸೆ ತಿಂದ್ರಿ? 0. 11? 0. ನೀವೆಷ್ಟು ದೋಸೆ ತಿಂದ್ರಿ? ಇವರು 100 ಜಾಸ್ತಿ. ಹೌದು, ಒಂದು ಸ್ಟೆಪ್ ಜಾಸ್ತಿ ಅಲ್ಲ ಇವರಿಂದ. ಯಾವ ಚಾಕ್ಲೇಟ್ ಇಷ್ಟ ನಿಮ್ಗೆ? ಕ್ಯಾಡ್ಬರೀಸ್. ಓಕೆ, ನಿಮ್ ಹೆಸರು ನಂಗೆ ಹೇಳಲಿಲ್ಲ ನೀವು. ಹೆಸರೆಂತ ನಿಮ್ದು? ಮಮ್ಮಿ ನಿಮ್ಮ ಹೆಸರಾ? ಅಯ್ಯ, ನಿಮ್ಮ ಹೆಸರು ಹೇಳಿ ಮಾರಿ. ಇವ್ರ ಹೆಸರು ಎಂತ? ಹೇಗೆ? ವೈಭವ್ ಹೇಳ್ತಾರೆ ನೋಡು. ಈತನ್. ಓಕೆ, ಸೊ ಇವ್ರು ನಂಗೆ ಹೆಸರು ಹೇಳ್ತಾರೆ. ಯಾಕೆ ಅದು ಕೇಳಿ ಇವ್ರ ಹತ್ರ ಕೇಳಿ ಯಾಕೆ ಹೆಸರು ಹೇಳ್ತಾ ಇಲ್ಲ ಅಂತ ಹೇಳಿ. ಕೇಳಿ ಯಾಕೆ ಹೆಸರು ಹೇಳಿಲ್ಲ? ವೈಭವ್ ಇಸ್ ಆಸ್ಕಿಂಗ್. ಹೇಳಿ, ಮಾತಾಡಿ. ನೀವು ತುಂಬಾ ಕ್ಲೋಸ್ ಅಂತೆ ಕ್ಲಾಸ್ ಅಲ್ಲೆಲ್ಲ, ಹೌದಾ? ತುಂಬಾ ಇದು ಪನಿಷ್ಮೆಂಟ್ ಎಲ್ಲ ಕೊಡ್ತಾರಂತೆ ನಿಮ್ಗೆ ಟೀಚರ್ಸ್ ಎಲ್ಲ, ಹೌದಾ? LKG C ಅಲ್ಲ ನೀವು? ಹಾಗಾಗಿ ಅವ್ರದ್ದು ಪನಿಷ್ಮೆಂಟ್ ನಿಮ್ಗೆ ಗೊತ್ತಾಗಲ್ಲ ಯಾರು ಕೊಟ್ಟಿದ್ದಾರೆ ಅಂತ ಅಲ್ವಾ? ನಿಮ್ಗೆ ಪನಿಷ್ಮೆಂಟ್ ಜಾಸ್ತಿ, ಇವರಿಗೆ ಪನಿಷ್ಮೆಂಟ್ ಜಾಸ್ತಿ ಕೊಡ್ತಾರಾ ಕ್ಲಾಸಲ್ಲಿ? ಇವರಿಗೆ, ವೈಭವ್ ಅವರಿಗೆ ಇಲ್ಲ ಅಲ್ಲ ಪನಿಷ್ಮೆಂಟ್? ಅಯ್ಯೋ, ಅವ್ರು ಕೊಡ್ತಾರೆ ಹೇಳಿದ್ರು, ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾರಂತೆ ಇಲ್ವಾ? ಓಕೆ, ಸೊ ನಿಮ್ಗೆ ಕ್ಲಾಸಲ್ಲಿ ಪನಿಷ್ಮೆಂಟ್ ಕೊಡ್ತಾರಾ? ನಿಮ್ಮ ಹೆಸರು ಹೇಳಲಿಲ್ಲ ನಂಗೆ ಈಗ. ಪ್ರಣವಿ. ಓಕೆ, ಸೊ ಇವ್ರ ಕ್ಲಾಸ್ಮೇಟ್ ನೀವು? ಒಟ್ಟಿಗೆ ಕಲಿಯುವುದೇ ನೀವು? ಅಲ್ಲ, ನಿಮ್ಮ ಸೆಕ್ಷನ್ ಯಾವುದು? ಎ. ಓಕೆ, ಸೊ ಇವ್ರದ್ದು ಇ, ನಿಮ್ದು ಎ, ನಿಮ್ದು ಇವ್ರದ್ದು ಸಿಯಾ? ಓಕೆ, ಡಿ. ಅಯ್ಯ, ಇವ್ರದ್ದು ಡಿಯಾ ವೈಭವ್ ಅಲ್ವಾ? ಸಿ. ಓಕೆ, ಡಿ. ಅವ್ರಿಗೆ ಡಿ. UKG ಡಿ. ಆಯ್ತು. ಇವ್ರ ಪಾಪ ಅವರ ಒಂದು UKG ಡಿ ಅಲ್ಲಿ ಇದ್ದಾರೆ. ನೀವು LKG E ಅಲ್ಲಿ ಇರೋದಲ್ಲ? LKG C. ಓಕೆ. ನೋ, ಡಿ ಪಾಪ ಅವ್ರಿಗೆ ಡಿ ಇರ್ಲಿ. ಆಯ್ತಾ? ಸೊ ನೀವು ಎಷ್ಟು ಇವತ್ತು ದೋಸೆ ತಿಂದದ ನೀವು ಮನೇಲಿ ದೋಸೆ ತಿಂದದ? ಇಡ್ಲಿ ತಿಂದದ? ಹೇಳಿ. ಇಲ್ವಾ? ಏನು ತಿನ್ಲಿಲ್ವಾ ನೀವು? ವೈಭವ್ ಇವ್ರು ಏನು ತಿನ್ಲಿಲ್ಲ ಅಂತ ಯಾಕೆ ಕೇಳಿ ಇವ್ರ ಹತ್ರ. ವೈಭವ್ ಕೇಳಿ ಇವ್ರ ಹತ್ರ ಕೇಳಿ, ದೋಸೆ ಯಾಕೆ ತಿನ್ಲಿಲ್ಲ ಅಂತ. ತಿಂದಿದಾರಾ? ನಿಮ್ಮ ಹತ್ರ ಹೇಳಿ ತಿಂದಿದಾರ ಅಲ್ವಾ? ಓಕೆ, ನಿಮ್ಗೆ ಇವ್ರದ್ದು ಫೇವ್ರೆಟ್ ಟೀಚರ್ ಯಾರು ನಿಮ್ದು? ಯಾರ್ದು? ವಿವಿಟ ಟೀಚರಾ? ಓಕೆ. ಯಾಕೆ? ತುಂಬಾ ಪಾಪ ಅಂತಲ್ಲ ಅವರು? ನಿಮ್ಗೆ ಪಾಪ ಹೊಡಿಯುವುದೇ ಅಲ್ವಾ ಅಂತಲ್ಲ, ಪನಿಷ್ಮೆಂಟ್ ಕೊಡುವುದೇ ಅಲ್ಲ. ವಿವಿಟ ಟೀಚರ್ ನಿಮ್ದು ಕ್ಲೋಸ್ ಫ್ರೆಂಡ್ ಅಲ್ವಾ? ಹೊಡಿತಾರೆ ಇವರಿಗೆ? ಓ ದೇವಾ, ವೈಭವ್ ಹೌದಾ? ಇಲ್ಲ ಅಲ್ಲ, ಸುಮ್ನೆ ಹೇಳುದಲ್ಲ ಅವರು. ಓಕೆ, ವಿವಿಟ ಟೀಚರ್ ಅವ್ರಿಗೆ ಹೇಗೆ ಗುರ್ತ ಹೇಳಿ? ಅವ್ರಿಗೆ ಗುರ್ತುಂಟೆ ವಿವಿಟ ಟೀಚರ್ ಇದು? ಅದೇ ಬಸ್ಸಾ? ಸೇಮ್ ಬಸ್ಸಾ? ವಿವಿಟ ಟೀಚರ್ ನಿಮ್ದು ಕ್ಲೋಸ್ ಫ್ರೆಂಡಾ? ಅಲ್ಲ, ನಿಮ್ದು ಬಸ್ ಅಲ್ಲ ಅವರು. ನೀವು ಬೇರೆ ಬಸ್ಸಾ? ಯಾರು? ವಿವಿಟ ಟೀಚರ್ ಇಸ್ ಇನ್ LKG? ಓಕೆ. ಲೂಬಾ ಇಸ್ ದೇರ್. ವಿವಿಟ ಯಾರು ಮಾರ್ರೆ? ಅದು ಯಾರದು? ವಿವಿಟ ಎಲ್ಲ ಭಾರಿ ಟೀಚರ್ಸ್ ಇದ್ದಾರೆ ನಿಮ್ಮ ಸ್ಕೂಲಲ್ಲಿ ಅಲ್ವಾ? 1000 ಟೀಚರ್ ಇರ್ತಾರಂತೆ ಕ್ಲಾಸಲ್ಲಿ, ಹೌದಾ? ಸೊ
ಸ್ಕೂಲಲ್ಲಿ ಇದ್ದಾರಾ? ಮತ್ತೆ ವಿಜೇತ ಟೀಚರ್. ಅವ್ರಿಗೆ ಮಾತ್ರ ಬೇಜಾರು ಬೇಡ ವಿಜೇತ ಟೀಚರ್ಗೆ ಅಲ್ಲ. ಸೊ ಅವ್ರದ್ದು ಒಂದು ಹೆಸರು ಹೇಳಿ. 1000 ಎಷ್ಟು ಆಯ್ತು ಮರ? 4000 ಆಯ್ತು ಇಲ್ಲಿಗೆ. 4000 ಟೀಚರ್, ಫುಲ್ 1000 ಟೀಚರ್, 10,000 ಟೀಚರ್. ಓಕೆ, ಲೆಟ್ ಇಟ್ ಬಿ, ನೋ ಪ್ರಾಬ್ಲಮ್. ಓಕೆ, ಸೊ ಈಗ ಇವತ್ತು ನೀವು ಎಷ್ಟು ಇಡ್ಲಿ ತಿಂದ್ರಿ ಅಂತ ಹೇಳಿದ್ರಿ ಆಗ? ದೋಸೆ ತಿಂದದಲ್ಲ ನೀವು? ದೋಸೆ ಎಷ್ಟು ತಿಂದದ್ ನೀವು? 10 ದೋಸೆ ತಿಂದ್ರಿ. ಹೌದಾ? 10 ದೋಸೆ ತಿಂದಿದ್ದಾರೆ ಇವರು ಇವತ್ತು? ಇಲ್ಲ, ತಿನ್ನುವುದೇ ಇಲ್ಲ, ಗೊತ್ತಿಲ್ಲ ನಂಗೆ. ಏನು ತಿನ್ನುವುದಿಲ್ಲ ಅಲ್ಲ? 10 ಪೀಸ್ ಒಂದೇ. ಓಕೆ, ಒಂದು ದೋಸೆ ಅಂದ್ರೆ ಹೀಗೆ ಇರುದು. ಅವ್ರು ಹೇಳ್ತಿದ್ರು ದೋಸೆ ಅಂದ್ರೆ ಹೀಗೆ. 1 is little. ಒನ್ ಇಸ್ ಫುಲ್, ಲಿಟಲ್ ಎಲ್ಲಿ ಫುಲ್. ಓಕೆ, ಸೊ ನೀವು ದೋಸೆ ತಿನ್ನುವುದಿಲ್ಲ, ನೀವು ಇಡ್ಲಿ ಕೂಡ ತಿನ್ನಲ್ಲ, ನೀವು ಖಾಲಿ ನಗುದು ಮಾತ್ರ ಅಂತಲ್ಲ, ಇವ್ರು ನಗುದು ಮಾತ್ರ ಮನೆಯಲ್ಲಿ ತಿನ್ನುವುದಿಲ್ಲ ಇವರು. 100 is too much. ವೈಭವ್ 100 is too much ಅಂತ ಎಂತದ್ದು ಇವ್ರದ್ದು? 100 is too much. This much only? Okay, great. ವೈಭವ್ ಎಂತ ಹೇಳ್ತಿದ್ದಾರೆ? ಅಮ್ಮ ಯಾಕೆ ಅಮ್ಮ? ಎಂತಕ್ಕೆ? ಯಾಕೆ ಬೀಳುದು ನೀವು? ಯಾಕೆ ಬೀಳುದು ನೀವು? ಸುಮ್ನೆ ಬೀಳ್ಸುದ ಅಂತ ಇಲ್ಲಿ ಅಲ್ವಾ? ಇದು ದೊಡ್ಡದಾಗಿದಾ? ಸಣ್ಣದು ಬೇಕಾ? ಯಾಕೆ ಸಣ್ಣದು? ಯಾಕೆ 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 ಅದ್ ಹೇಳಿ. ನೀವು ಒಂದು ಕತೆ ಹೇಳ್ಬೇಕು ಈಗ ನಂಗೆ. ನೀವು ಜೋಕ್ಸ್ ಎಲ್ಲ ಹೇಳ್ತೀರಂತೆ ಮನೆಯಲ್ಲಿ, ಭಯಂಕರ ಜೋಕ್ಸ್ ಎಲ್ಲ ಮಾಡ್ತೀರಂತ, ಹೌದಾ? ಫೇವ್ರೆಟ್ ಫುಡ್ ಯಾವ್ದು ನಿಮ್ದು? ವೈಭವ್ ಫೇವ್ರೆಟ್ ಫುಡ್ ಯಾವ್ದು ಇವ್ರದ್ದು? ಗೊತ್ತು? ಬನಾನಾ. ಯಾಕೆ ಮ್ಯಾಂಗೋ, ಆಪಲ್ ಆಲ್ಸೋ, ಬನಾನಾ ಬೇಡ ನಿಮ್ಗೆ? ವೈಭವ್ ಈಗ ಬನಾನಾ ಯಾಕೆ ನಿಮ್ಗೆ ಗೊತ್ತಾಯ್ತು ಇವ್ರದ್ದು ಫೇವ್ರೆಟ್ ಬನಾನಾ ಅಂತ? ಅಲ್ಲ, ಅವನು ಬಸ್ಸಲ್ಲಿ ಹಾಗೆ ಹೇಳುದಲ್ಲ? ಅಲ್ಲ, ಬಸ್ಸಲ್ಲಿ ಬನಾನಾ ತಿಂತಾನೆ. ಹೌದು. ಓಕೆ, ಬನಾನಾ ಇಸ್ ಜಂಕ್ ಫುಡ್. ಎಸ್. ಈಗ ಬನಾನಾ ಇವರು ಬಸ್ಸಲ್ಲೆಲ್ಲ ತಿಂತಾರೆ, ಇವರು ಬಸ್ಸಲ್ಲಿ ಏನ್ ತಿಂತಾರೆ? ಓ, ಇವ್ರು ಬೇರೆ ಬಸ್. ನೀವೇನ್ ತಿಂತೀರಿ? ಮುಸಂಬಿ ಅಲ್ವಾ? ನೀವೇನ್ ತಿಂತೀರಾ? ಓಕೆ, ನೀವು ಬನಾನಾ ತಿಂತೀರಾ? ಏನ್ ತಿಂತೀರಾ ಮತ್ತೆ? ನಿಮ್ಗೆ ಯಾವ್ದು ಫೇವ್ರೆಟ್ ಫ್ರೂಟ್? ಯಾವ್ದು? ಮ್ಯಾಂಗೋ, ಆರೆಂಜ್, ಬನಾನಾ. ಓಕೆ, ಹೌದಾ? ಆರೆಂಜ್ ಯಾವ ಕಲರ್? ಅದು ಯಾವ ಕಲರ್ ಅಲ್ಲಿ ಇರ್ತದೆ ಅದು ಆರೆಂಜ್? ಓಕೆ, ಆರೆಂಜ್ ಇಸ್ ಇನ್ ಬ್ಲೂ. ಆರೆಂಜ್ ಮಾರ ಎಂತ ನೀವು ಮಾತಾಡುದಲ್ಲ? ಓಕೆ, ಔಟ್ಸೈಡ್ ಆರೆಂಜ್ ಇಸ್ ಬ್ಲೂ ಅಂಡ್ ಇನ್ಸೈಡ್ ಆರೆಂಜ್ ಇಸ್ ಆರೆಂಜ್ ಅಲ್ವಾ? ಕರೆಕ್ಟ್. ಓಕೆ, ಸೊ ನೀವ್ ಹೇಳ್ಬೇಕು ಯಾವ ಕಲರ್ ನಿಮ್ದು? ಸ್ವಲ್ಪ ಡಿಫ್ರೆಂಟ್ ಇರ್ಬೋದಲ್ವಾ? ಆರೆಂಜ್ ಕಲರ್. You're right, absolutely right. Uncle, apple, grapes, ಮತ್ತೆ mango, ಮತ್ತೆ apple, ಮತ್ತೆ banana. ಒಟ್ಟಿ ತಿನ್ನುವುದಾ ನೀವು? ಮತ್ತೆ mango. Just mango. I am eating. You are eating, not throwing. ಓಕೆ. ಇವ್ರದ್ದು ಡ್ರೆಸ್ ಸೂಪರ್ ಉಂಟಲ್ಲ ಅಲ್ಲ? ಸಿಂಗಲ್. ಯಾವುದು? ಸಿಂಗಲ್. ಓಕೆ. ಮತ್ತೊಮ್ಮೆ ಹೇಳಿ. ಇವ್ರು ಯಾವ್ದು ಅಂತ ಹೇಳಿದೀಗ? ಸಿಂಗಲ್ ಅಲ್ಲ? ಸಿಂಡ್ರಲ್ಲ ಅಲ್ವಾ? ಗಟ್ಟಿ ಹೇಳಿ. ಸಿಂಡ್ರಲ್ಲ. ಓಕೆ, ಸೊ ಇದು ಡ್ರೆಸ್ ಅಲ್ಲಿ ಯಾರು ಹಾಕ್ಸಿದೀಗ ನಿಮ್ಗೆ? ಇದು ಫುಟ್ಬಾಲ್ ಇದು ಅಮ್ಮ ಹಾಕ್ಸಿದಾ? ಓಕೆ, ನಿಮ್ಗೆ ಯಾರು ಹಾಕ್ಸಿದ್ದು? ಅಮ್ಮ ಹಾಕಿದಾ? ಇದು ನಿಮ್ಮ ಫೇವ್ರೆಟ್ ಕಲರಾ? ಓಕೆ. ಹೇಳಿ. ನನ್ನ ಫೇವರೇಟ್ ಕಲರ್ ರೆಡ್. ಓಕೆ, ನಿಮ್ದು ಫೇವ್ರೆಟ್ ಕಲರ್? ಆರೆಂಜ್. ಓಕೆ, ನಿಮ್ದು ಬ್ಲೂ. ಓಕೆ. ಗ್ರೇಟ್. ಅಂದ್ರೆ ಎಲ್ಲ ಕಲರ್ ನಿಮ್ದು ಇಷ್ಟ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್. ಅವ್ರದ್ದು ಎಲ್ಲ ಕಲರ್ ಅವ್ರದ್ದು ಇಷ್ಟ ಅಂತೆ. ನಿಮ್ಗೆ ಯಾವ್ದು ಕಲರ್? ಅವ್ರದ್ದು ರೆಡ್ ಹೇಳಿದ್ರು, ನಿಮ್ದು
ಪಿಂಕ್. ಪಿಂಕಾ? ಅದಕ್ಕೆ ನೀವು ಹಾಕೊಂಡದ ಇದು ಅಲ್ವಾ? ಓಕೆ, ಇದು ಕೂಡ ಪಿಂಕ್ ಚೈನ್ ಅಲ್ವಾ? ಓಕೆ, ಸೊ ಇದು ಯಾಕೆ, ಇದು ಯಾರು ಹಾಕ್ಸಿದ್ ನಿಮ್ಗೆ? ಅಯ್ಯೋ ಅಮ್ಮ. ಓಕೆ, ಇದು ಇದು ಯಾವುದು ಎದುರುಗಡೆ? ಅಮ್ಮ ಹಾಕ್ಸಿದಾ? ಓಕೆ, ನಿಮ್ಗೆ ಯಾಕೆ ಹಾಕ್ಲಿಲ್ಲ ಇದು? ಅದ್ರಲ್ಲಿ ಬಾಯ್ಸ್ ಹಾಕಿಲ್ಲ. ಬಾಯ್ಸಿಗೆಲ್ಲ ಹಾಕ್ಲಿಕ್ಕಿಲ್ಲ ಅಲ್ವಾ? ಬಾಯ್ಸಿಗೆ ಯಾವ್ದೆಲ್ಲ ಹಾಕುದು? ಇದೆಲ್ಲ ಬಾಯ್ಸಿಗಾ? ಹೌದಾ? ಇದು ಬಾಲ್ ಹಿಡ್ದಿದ್ದು ಫುಟ್ಬಾಲ್. ನೀವು ಫುಟ್ಬಾಲ್ ಎಲ್ಲ ಜಾಸ್ತಿ ಆಡ್ತೀರಾ ಅಂತಲ್ವಾ? ಬಾಲ್ ಇರ್ಲಿ, ಇದು ಬಾಲ್ ಯಾಕೆ ನೀವು ಫುಟ್ಬಾಲ್ ಎಲ್ಲ ಜಾಸ್ತಿ ಆಡ್ತೀರಾ ಮನೆಯಲ್ಲಿ? ಹೌದಾ? ಏನು ಯಾವ್ದು ಸ್ಪೋರ್ಟ್ಸ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ವೈಭವ್ ಸೋ ಫನಿ. Yeah, inside, not inside this shirt. Okay, yes. And ಯಾವ್ದು ಗೇಮ್ ತುಂಬಾ ಇಷ್ಟ ನಿಮ್ಗೆ ವೈಭವ್? ಛೇ, ನೋ. ನಿಮ್ದು ಯಾವ್ದು? ಬೊಂಬೆ ಬೀಳ್ತೈತೆ. ಯಾವ್ದು? ಬೊಂಬೆ ಹೇಳುತ್ತೈತೆ. ಓಕೆ, ಸೂಪರ್. ನಂಗೆ ಮತ್ತೊಂದ್ ಸತಿ ಹೇಳ್ಬೇಕು ಈಗ. ಓಕೆ, ರೆಡಿಯಾ? ಓಕೆ, ರೆಡಿ. ಓಕೆ, ಸೊ ಭಾರ್ಗವಿ ಎಂತ ಹೆಸರು? ಪ್ರಣವಿ. ಓಕೆ, ಸೊ ಇವರಿಗೆ ಒಂದು ಸಾಂಗ್ ಹೇಳ್ತಾರೆ, ಅದಾದ್ಮೇಲೆ ನೀವು ಹೇಳ್ಬೇಕು. ಯಾವ ಸಾಂಗ್ ಹೇಳ್ತೀರಾ ನೀವು? ಯಾವುದು? ಓಕೆ, ಅದು ಹೇಳ್ತೀರಾ ನೀವು. ಇದಾದ್ಮೇಲೆ ಇವ್ರದಾದ್ಮೇಲೆ ನೀವು ಹೇಳ್ಬೇಕು. ವಿಚ್ ಸಾಂಗ್? ನೀವ್ ಯಾವ ಸಾಂಗ್ ಹೇಳ್ತೀರಾ? ಇಡ್ಲಿ ಸಾಂಗ್. ಇಂಗ್ಲಿಷ್ ಸಾಂಗ್. ಓಕೆ, ಸೊ ಇಂಗ್ಲಿಷ್ ಸಾಂಗ್ ಹೇಳ್ತೀರಾ. ಯಾವ ಇಂಗ್ಲಿಷ್ ಅಂತ ಹೇಳ್ಬೇಕು ಮತ್ತೆ ನೀವು. ಓಕೆ, ಫಸ್ಟ್ ಇಸ್ ವೈಭವ್. ಓಕೆ, he'll sing the song. Okay, ready? ವೈಭವ್, ನಿಲ್ಲಿ. ನಾನು ರೆಡಿ ಇಲ್ಲ. ಓಕೆ, ಅವರು ಪೇರೆಂಟ್ಸ್ ಕೂಡ ರೆಡಿ ಇದ್ದಾರಲ್ವಾ? ಓಕೆ, ರೆಡಿ. ಯಾವ್ದು ಪದ್ಯ? ಬೊಂಬೆ ಹೇಳ್ತಿತ್ತು. ಓಕೆ, ಸೊ ಬೊಂಬೆ ಹೇಳುತ್ತೈತೆ. ಓಕೆ, ರೆಡಿ. ಯು ಹ್ಯಾವ್ ಟು ಬಿ ವೆರಿ ಸೈಲೆಂಟ್. ಓಕೆ, ನಾವು ಓಕೆ, ಯಾರು ಮಾತಾಡ್ಲಿಕ್ಕಿಲ್ಲ. ವೈಭವ್ ಅವರು ಸಾಂಗ್ ಹೇಳ್ತಾರೆ ಈಗ. ಓಕೆ, ರೆಡಿ ಅಲ್ವಾ? ರೆಡಿ, 1 2 3. ಬೊಂಬೆ ಲುಟಾಯಿದೆ, ಮತ್ತೆ ಲುಟಾಯಿದೆ, ನೀನೇ ರಾಜಕುಮಾರ. ಹೊಸ ಬೆಟ್ಟೊಂದು ಹಸಿನಿಟ್ಟಿ ಬಂದು ಬೆಳಗಿದೆ ಮನೆಯ ಒಳಗ್ ಬಂದ ಇಂದು ಆರಾಧಿಸುರ ರಾಡಿಸುರ ಅಂದನು ಬೀಳಿಸೇನೋಕು ಎಂದು ಸೋಲದು ಸೋಟು ತಲೆಯ ಪಾದದು. ಸೂಪರ್. ಅವ್ರಿಗೆ ಕ್ಲಾಸ್ ಕೊಡಿ. ನಂಗೆ ಅದು ಏನ್ ಖುಷಿ ಆಯ್ತು ಅಂದ್ರೆ ಡ್ಯಾಂಡ್ ಅದು ಭಾರಿ ಖುಷಿ. ಮತ್ತೊಮ್ಮೆ ಸೂಪರ್. ನೀವು ಸ್ಕೂಲಲ್ಲಿ ಪದ್ಯ ಹೇಳ್ತೀರಿ, ನೀವು ಪ್ರೈಸ್ ಎಲ್ಲ ಸಿಕ್ಕಿದೆ ಅಂತೆ ನಿಮ್ಗೆ. ಹೌದಾ? ನಂಗಂತೂ ಗ್ಯಾರಂಟಿ ನಿಮ್ಗೆ ಪ್ರೈಸ್ ಕೊಡ್ಲೇಬೇಕಾಯ್ತಾ? ನಾನು ಮತ್ತೆ ನಿಮ್ಗೆ ಪ್ರೈಸ್ ಕೊಡ್ತೇನೆ ಆಯ್ತಾ? ಈಗ ಇವ್ರ ಪದ್ಯ ಹೇಳ್ತಾರೆ. ಯಾವ ಪದ್ಯ ಕೇಳಿ ಅವ್ರ ಹತ್ರ? ಯಾವ ಪದ್ಯ ಕೇಳಿ? ಯಾವ್ದು? ಬಾಣದಲ್ಲಿ. ಓಕೆ, ಇವ್ರು ಹಾಗಾದ್ರೆ ರೆಡಿ. ನೀವು ಸಪೋರ್ಟ್ ಕೊಡ್ಬೇಕು. ಈಗ ಕ್ಲಾಸ್ ಹೊಡಿತಾ ಇರ್ಬೇಕು. ಓಕೆ, ಸೊ ದಿಸ್. ಓಕೆ, ನೀವು ರೆಡಿ ಅಲ್ವಾ? ಅವ್ರದ್ದು ಹೇಗಾಯ್ತು ಪದ್ಯ? ಓಕೆ, ಅವ್ರದ್ದು ಪದ್ಯ ಗೊತ್ತಿಲ್ವ ನಿಮ್ಗೆ? ಅವ್ರು ಅಷ್ಟು ಡೈ ಎಲ್ಲ ಹೇಳಿದ್ರು ಮಾರ್ರೆ. ನಿಮ್ಗೆ ಸುದ್ದಿ ಗೊತ್ತಿಲ್ವಾ ಅವ್ರ ಪದ್ಯ ಹೇಳಿದ್ದು? ಓಕೆ, ಯೋರ್ಸ್ ಇಸ್ ಇಂಗ್ಲಿಷ್ ರೈಟ್? ಓಕೆ, ಬ್ಯಾಟ್ಮನ್ ಸೌಂಡ್. ಓಕೆ, ಸೂಪರ್. ಈಗ ಫಸ್ಟ್ ಇವರು ಪದ್ಯ ಹೇಳ್ತಾರೆ, ಅದಾದ್ಮೇಲೆ ನೀವು. ಓಕೆ, ರೆಡಿ ಅಲ್ವಾ? ಎಸ್. ಓಕೆ, ರೆಡಿ. ಈಗ ಯಾವ ಸಾಂಗ್ ಹೇಳ್ಬೇಕು ನೀವೀಗ? ಓಕೆ, ಗಟ್ಟಿ ಹೇಳ್ಬೇಕು. ಈಗ ಇವರು ಡೈ ಅವರು ಎಷ್ಟು ಗಟ್ಟಿ ಹೇಳಿದಾರೆ ಗೊತ್ತುಂಟಾ? ಈಗ ನೀವು ಹೇಳ್ಬೇಕು ಗಟ್ಟಿ. ಓಕೆ, ರೆಡಿ ಅಲ್ವಾ? ಎಸ್, ಈಗ ರೆಡಿ. 1 2 3. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿದುಕುತ್ತಾರೆ ಬಂದ, ನೀರುವಂತು ಚಂದ, ರಾತ್ರಿ ಆಯ್ತು ಮಲಗು ಪುಟ್ಟ ಕಂದ, ನಂದು ಪುಟ್ಟ ಕಂದ, ನೀನಾಡೋ ಮಾತಿಂದ ಜೇನಿನಂತೆ, ನವ್ವುವಾಗ ಮೊಗವಂತು ಕೂವಿಯಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ನಗುವಾಗ ಮೊಗವಂತು ಕೂವಿಯಂತೆ, ನಂದ ಕೂವಿಯಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿದುಕುತ್ತಾರೆ ಅಂದ, ನೀರುವಂತು ಚಂದ, ರಾತ್ರಿ ಆಯ್ತು ಮಲಗು ನನ್ ಪುಟ್ಟ ಕಂದ, ನಂದು ಪುಟ್ಟ ಕಂದ. ಸೂಪರ್. ಅವ್ರು ಭಾರಿ ಜೋಗ ಹೇಳಿದಾರಲ್ವ ಪದ್ಯ ಅಲ್ವಾ? ಯಾವ್ದು ಒಂದು ಲೈನ್ ಹೇಳ್ತೀರಾ ನೀವು? ನಿಮ್ಗೂ ಅದು ಗೊತ್ತುಂಟಾ?
ನಂಗೆ ಹಾಫ್ ಕೊಟ್ಟು ಹಾಫ್ ಗೊತ್ತುಂಟಾ? ಹಾಫ್ ಕಡೆ ಕಾಲಾದ್ರೂ ಹೇಳಿ, ಒಂದ್ ಸ್ವಲ್ಪ ಆದ್ರೂ ಹೇಳಿ. ಓಕೆ, ಈಗ ನಿಮ್ಗೆ ಕಾಂಪಿಟೇಷನ್ ಅಂತ ಆಯ್ತಾ? ನಿಮ್ಗೆ ಕಾಂಪಿಟೇಷನ್. ಇವ್ರು ಯಾವ್ದು ಈಗ ನೀವು ಪುಟ್ಟಕ ಅಂತ ಹೇಳ್ತೀರಲ್ಲ, ನೀವು ಯಾವ್ದು ಹೇಳ್ತೀರಿ ಈಗ? ಅದು ಹೇಳ್ತೀರಾ? ಹೇಳಿ ಹೇಳಿ. ಹಾ, ಬಾನದಾರಿಯಲ್ಲಿ ಸೂರ್ಯ ಜಾರಿಯೋದ, ಚಂದ್ರ ಮೇಲೆ ಬಂದ, ನಿನಗುಟಾರಂದ, ರಾತ್ರಿ ಆಯ್ತು ಬೇಗ ಮಲಗು, ನನ್ನ ಪುಟ್ಟ ಕಂದ. ಓಕೆ ಓಕೆ ಓಕೆ, ಸೂಪರ್ ಸೂಪರ್. ಈಗ ಇದು ಪದ್ಯ ಯಾರು ಕಳ್ಸಿದ್ವಿ? ಅಮ್ಮ ಕಳ್ಸಿದ್ದ? ಊಟ ಮಾಡುವಾಗ ಅಲ್ವಾ? ಊಟ ಮಾಡ್ಲಿಲ್ಲ ಅಂದ್ರೆ ಅದೇ ಪದ್ಯ ಹೇಳ್ತಾರಮ್ಮ, ಹೌದಾ? ಇಲ್ಲ, ಓಕೆ, ಎಸ್, ಸೂಪರ್. ಸೊ ವೀಕ್ಷಕರೇ, ಮಕ್ಕಳಂತೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸ್ವಲ್ಪ ಕೆಳಗೆ ಹೋಗಿದ್ದಾರೆ. ಸೊ ಅವರು ಸೀಟಲ್ಲಿ ಕೂತ್ಕೊಳ್ಳೋ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಸ್ ಗೆ ಸ್ವಾಗತ. ಅಂಡ್ ಈಗ ನೀವು ಯಾವ್ದು ಇಂಗ್ಲಿಷ್ ಅಲ್ವಾ? ಐ ವಾಂಟ್ ಟು ಹಿಯರ್ ಯುವರ್ ಸಾಂಗ್. ಓಕೆ, ರೆಡಿ? ಒನ್. ಯಾವ ಇಂಗ್ಲಿಷ್ ಸಾಂಗ್? ಪದ್ಯ ಹೆಸರು? ಓಕೆ, ಡಿಫ್ರೆಂಟ್ ಆಗಿದೆ ಅಂತ ಅವ್ರದ್ದು. ರೆಡಿ? 1 2 3 ಸ್ಟಾರ್ಟ್. ಪದ್ಯ ಹೇಳಿ ಮಾರೆ ನೀವು ಹಾಗೆ ಹೇಳಿದ್ರೆ ಇಂಗ್ಲಿಷ್ ಸಾಂಗ್ ಹೇಳ್ತೀರಾ ಅಂತ. ಓಕೆ, ರೆಡಿ? ಇವ್ರು ಪದ್ಯ ಹೇಳ್ಬೇಕಂತಲ್ಲೋ? ಇವ್ರು ಪದ್ಯ ಹೇಳಲಿಕ್ಕೆ ಹೇಳಿ ಇವ್ರ ಹತ್ರ. ಹೇಳಿ ಪದ್ಯ ಹೇಳ ಮಾರ್ರೆ ನೀವು. ಪದ್ಯ ಹೇಳುವ? ಓಕೆ, ರೆಡಿ? 1 2 3 ಸ್ಟಾರ್ಟ್. ಸೈಲೆಂಟ್ ಸಾಂಗ್ ಇದು, ಸೈಲೆಂಟ್, ಮ್ಯೂಸಿಕ್ ಇಲ್ಲ, ಏನಿಲ್ಲ. ಹಾ, ಮತ್ತೊಮ್ಮೆ ಹೇಳಿ. ರೆಡಿ? 1 2 3 ಸ್ಟಾರ್ಟ್. ಅಯ್ಯಯ್ಯ, ಪದ್ಯ ಹೇಳಿ ಮಾರ್ರೆ. ಅವ್ರು ಹೇಳಿ, ಎಲ್ಲ ಹೇಳಿದ್ರು ಪದ್ಯ, ನೀವ್ ಹೇಳ್ಬೇಕೀಗ. ನೋ, ಇಲ್ಲ. ಯಾವ ಸಾಂಗ್ ವಿತ್? I have robot love. Mine is robot love. Yeah. ರೋಬೋಟ್ ಕಾರ್ ಇದೆಯಾ? ಓಕೆ, ರೋಬೋಟ್ ಕಾರ್ ಇದೆ. ನಂಗೆ ಈಗ ಒಂದು ಸಾಂಗ್ ಹೇಳಿ ನೀವು. I have it home. I sitting in every day. ಅದೌದು, ನೀವು ರೋಬೋಟ್ ಕಾರಲ್ಲೇ Every ಕೂತ್ಕೊಳ್ಳಿ. day I sitting in that. ಯಾ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಈಗ ಎಂತ ಗೊತ್ತು, ನಂಗೆ ಪದ್ಯ ಹೇಳ್ಬೇಕೀಗ. ದಟ್ ಇಸ್ ಪದ್ಯ? Yeah. ಪದ್ಯ ಇದಂತೆ ಮಾರ್ರೆ. ಹೌದು, ನೋಡಿ ನೀವು ಪದ್ಯ ಹೇಳಿಲ್ಲ. ಒಂದು ಪದ್ಯ ಹೇಳು ಮಾರ. ಅವ್ರಿಗೆ ಕಷ್ಟ ಆಗಿದೆ. ಅವ್ರದ್ದು ಎಂತ ಸಾಂಗ್ ಹೇಳಿದಾರೆ ಗೊತ್ತುಂಟು ಅವರು. ಆಯ್ತು, ಈಗ ನೀವು ಪದ್ಯ ಹೇಳುದಿಲ್ಲಲ್ಲ, ಒಂದು ಜೋಕ್ ಹೇಳಿ ಹಾಗಾದ್ರೆ. ಜೋಕ್ ಆಗ್ಬೋದಾ? ಜೋಕ್ ಇಲ್ಲ, ನೀವೊಂದು ಜೋಕ್ ಹೇಳ್ತೀರಾ? ಜೋಕ್. ಯಾವ ಜೋಕು? ಮತ್ತೆ ಇವ್ರದ್ದು ನೀವಾದ್ಮೇಲೆ ನೀವು ಹೇಳ್ಬೇಕು. ಓಕೆ, ರೆಡಿ? ಅಲ್ಲ ಏನ್ ಮಾರ್ರೆ, ಅವ್ರದ್ದು ಹೇಳ್ತಿದ್ದೆ. ಜೋಕ್ ಹೇಳಿ. ಎಂತ ಜೋಕ್ ಅದು? ನಾನು ಇನ್ನೊಂದು ಜೋಕ್. ಹೇಳಿ. ಅದು ಜೋಕ್ ಅಲ್ಲ. ಜೋಕ್ ಬೇಡ ನಂಗೆ, ಪದ್ಯ ಹೇಳಿ. ಓಕೆ, ಎಸ್. ಈಗ ಪೊಲೀಸ್ ಅಂದ್ರೆ ತುಂಬಾ ಇಷ್ಟನಾ? ಅಂದ್ರೆ ಪೊಲೀಸಲ್ಲಿ ಯಾವ್ದು ಆಗ್ತೀರಿ ನೀವು? ಎಂತ ಆಗ್ಬೇಕು ನಿಮ್ಗೆ? ನೀವು ಎಸ್ ಪಿ ಆಗ್ಬೇಕಾ? ಯಾವ್ದು ಲೈಟ್ ಹಾಕ್ಬೇಕು, ಆವಾಗ ನೀವು ಎಸ್ ಪಿ ಆಗುದಾ? ಲೈಟ್ ಆಗುವಾಗ ಅಲ್ಲ, ನಾನು ದೊಡ್ಡ ಮೇಲೆ ಎಸ್ ಪಿ ಆಗ್ತೇನೆ. ಯಾಕೆ ಎಸ್ ಪಿ ಆಗೋದು? ಯಾಕೆಂದ್ರೆ ನನ್ನ ಅಜ್ಜ ಹೇಳಿದ. ಯಾರು ಹೇಳಿದ? ಅಜ್ಜ ಹೇಳಿದ ಎಸ್ ಪಿ ಆಗ್ಬೇಕು. ಯಾಕಂತೆ? ಅಜ್ಜನ ಹತ್ರ ಕೇಳಿಲ್ಲ.
ಅಪ್ಪನ ಅಮ್ಮಂದು ಮತ್ತೆ ಅಮ್ಮಂದು ಅಪ್ಪ. ಅಮ್ಮಂದು ಅಪ್ಪ. ಅಜ್ಜ ನಿಮ್ಗೆ ಅಜ್ಜ. ಓಕೆ, ಸೊ ಅವ್ರು ಏನ್ ಹೇಳಿದಾರೆ ನಿಮ್ಗೆ? SP ಆಗ್ಬೇಕು. ಯಾವ್ದು ಆಪಲ್ ಆಗ್ಬೇಕಾ? SP ಆಗ್ಬೇಕು. SP ಆಗ್ಬೇಕಾ? ಸೊ SP ಆಗ್ಬೇಕಂತ ಹೇಳಿದಾರೆ. ಯಾಕಂತ ಕೇಳಿಲ್ವಾ ನೀವು ಅಜ್ಜರ ಹತ್ರ? ನಾನು ಹಾ. ಅಪ್ಪ ಅಮ್ಮನಿಗೆ ಸಲ್ಯೂಟ್ ಮಾಡು. ಓಹೋ, ಅಪ್ಪ ಅಮ್ಮನಿಗೆ ಸಲ್ಯೂಟ್ ಮಾಡುದು. ಅಲ್ಲ ಮತ್ತೆ ಇನ್ಸ್ಪೆಕ್ಟರ್ ಎಲ್ಲ ಉಂಟಲ್ಲ. ಯಾವ್ದು? ಇನ್ಸ್ಪೆಕ್ಟರ್ ನಂಗೆ ಸಲ್ಯೂಟ್ ಮಾಡು. ಫಸ್ಟ್ ಅವ್ರು ಸಲ್ಯೂಟ್ ಮಾಡು, ಹಾ. ಮತ್ತೆ ನಾನು ಸಲ್ಯೂಟ್ ಮಾಡು. ಓಕೆ, ಇನ್ಸ್ಪೆಕ್ಟರ್ ಎಲ್ಲ ಸಲ್ಯೂಟ್ ಮಾಡುದು, ಮತ್ತೆ ಆದ್ಮೇಲೆ ನೀವು ಮಾಡುದು. ಓಕೆ, ನೀವೀಗ SP ಆಗ್ಬೇಕು ಅಲ್ವಾ? ಈಗ ನೀವು SP ಆಗ್ತೀರಲ್ವಾ? ಗ್ಯಾರಂಟಿ. ಸಿಂಗ ಶೇರ್ಕದಂ ನಾಮಿಸ್ಕಾ ಟಂಟನ್ ಲಿಟ್ಟ ಸಿಂಗ ಶೇರ್ಕದಂ ಹಾ. ನಾಮಿಸ್ಕಾ. ಮತ್ತೆ SP ಆಯ್ತು. ಆಯ್ತಾ? ಅಷ್ಟೇ. ಓಕೆ, ನೀವು SP ಸ್ಟೋರಿ ಹೇಳಿಲ್ಲ ಮಾರ. ಸ್ಟೋರಿ ಹೇಳಿ ಅದ್ರಲ್ಲಿ. ನನಗೆ ಅಜ್ಜ ಹೇಳಿಕೊಡಿಲ್ಲ. ಅಜ್ಜ ಹೇಳಿಕೊಳ್ಳಿಲ್ವಾ? SP ಯಾಕೆ ಆಗ್ಬೇಕಂತ ಏನು ಹೇಳಿಲ್ವ ಅವರು? ಅದ್ರದ್ದು ಈಗ ನಿಮ್ದು ಪೊಲೀಸ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ, ನೀವು SP ಆಗ್ಬೇಕು ಅಲ್ವಾ? ಈಗ ಮನೇಲಿ ಯಾರು ಅಪ್ಪ ಜೋರ ಅಮ್ಮ ಜೋರ? ಬೇಗ ಹೇಳಿ, ಫಾಸ್ಟ್. ಅಪ್ಪ ಮತ್ತೆ ಅಮ್ಮ. ಅಪ್ಪ ಮತ್ತೆ ಅಮ್ಮ ಬರೀ ಜೋರ? ಯಾಕೆಂತ ಜೋರು? ಅಲ್ಲ, ಅಪ್ಪ ಮತ್ತೆ ಅಮ್ಮ ಪಾಪ. ಪಾಪ ಮತ್ತೆ ಯಾರು ಜೋರು ಮನೆಯಲ್ಲಿ? ಯಾರು ಜೋರು? ನೀವು ಜೋರ ಅಂತ ಅಲ್ಲ? ನಾನೇ. ಗೊತ್ತಾಯ್ತು. ಯಾಕೆ ನೀವು ಜೋರು? ನೀವು ಊಟ ಮಾಡುದಿಲ್ಲ ಅಂತೆ, ತಿಂಡಿ ತಿನ್ನುದಿಲ್ಲ ಅಂತ, ಎಂತ ತಿಂದೆ. ತಿಂತೀರಾ? ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡುದಿಲ್ಲ ಅಂತ, ಹೌದಾ? ಇಲ್ಲ. ಮತ್ತೆ ಅಮ್ಮ ಹೇಳಿದ್ರು ಹೋಮ್ವರ್ಕೇ ಮಾಡುದಿಲ್ಲ ಅವನು, ಖಾಲಿ ಬರುದು ಆಡುದು, ಅಲ್ಲಿ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡುದು ಅಂತ, ಹೌದಾ? ಕ್ರಿಕೆಟ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಿ ನೀವು? 6 ಹೊಡಿತೀರಾ, 4 ಹೊಡಿತೀರಾ? ನೀವೇ. ನೀವೇ. ನೀವು 6 ಹೊಡಿದಿಲ್ವಾ? ನೀವು ಫಸ್ಟ್ ಬಾಲ್ ಎಲ್ಲ ಔಟ್ ಅಂತ ಅಲ್ಲ? ಫಸ್ಟ್ ಬಾಲ್ ಎಲ್ಲ ಔಟ್. ನೀವು ಕ್ರಿಕೆಟ್ ಆಡ್ಲಿಕ್ಕೆ ಗೊತ್ತಿಲ್ವಾ ಅಂತ? ಅಲ್ಲ, ನನಗೆ ಕ್ರಿಕೆಟ್ ಬೇರೆ ಹೋಯ್ತು. ಆ? ಬಾಲ್ ಬೇರೆ. ಬಾಲ್ ಬೇರೆಯಾ? ನಾನು ಆ, ಅತಿಥಿ ಇರುವಾಗ, ನಾನು ಬರುವಾಗ ಆ, ಆ, ನಾನು ಆ. ನಾನು ಮಾಡ್ತಾ ಇರುವಾಗ ಬಾಲ್ ಬೇರೆ. ಬಾಲ್ ಮೇಲೆ? ಬಾಲ್ ಬೇರೆ ಹೋಗಿ ಕೆಳಗೆ ಬಂತು. ಓ, ನೀವು ಅಷ್ಟು 6, 4 ಎಲ್ಲ ಹೊಡಿತೀರಲ್ಲ? ಭಯಂಕರ ಮಾರೆ. ದೈ. ಎಂತಂದ್ರೆ ಆ, ಆ, ಬಾಲ್ ಆ. ಶಟಲ್ ಮತ್ತೆ ನೀವು ಕ್ರಿಕೆಟ್ ಅದ್ರ ಮೇಲೆ ಹೋಗುತ್ತೆ ಅಲ್ವಾ? ಭಯಂಕರ. ಮತ್ತೆ ಬಾಲ್ ಸಿಗ್ತಾ ನಿಮ್ಗೆ? ಬೇರೆ ಬಾಲ್ ಬರುದಾ ಅಂತ ಅಲ್ವಾ? ಹೊಸ ಬಾಲ್ ಕೊಡ್ತಾರೆ ನಿಮ್ಗೆ ಅಲ್ವಾ? ಅದಿಂದ ಅದೇ ಬರು ಸೇಮ್. ಹೌದಾ? ಓಕೆ. ಅವ್ರಿಗೆ ಕ್ರಿಕೆಟ್ ಆಡ್ತಾರಾ ಯಾರು? ಅವರು ಬೇರೆ ಹೋಗ್ತಾರೆ, ಇದು ಬೇರೆ ಅವ್ರಿಗೆ. ಹೌದಾ? ಮತ್ತೆ ಬರುದಿಲ್ಲ. ಮತ್ತೆ ಬರುದಿಲ್ಲ, ಮತ್ತೆ ಬಾಲ್ ಸಿಗ್ಲಿಲ್ಲ. ಓಕೆ, ನಿಮ್ದು ಹೆಸರೆಂತ? ನೀವು ಇಲ್ಲಿ ಹೇಗೆ ಬಂದದ್ದು? ಇಲ್ಲಿ ಒಳ್ಳೆ ಆಗ್ತದಲ್ಲ ಕುತ್ಕೊಳ್ಳಿಕ್ಕೆ? ಹೌದೌದು. ಸರಿ, ನಿಮ್ಮ ಹೆಸರು ಹೇಳಿದೆ ಅಂತ? ನಂಗೆ ಆ, ಮೇಲೆ ಅದು ಹೌದು. ನಿಮ್ ಹೆಸರು ಹೇಳಿ. ಈಗ ನಮ್ಗೀಗ ನೆನಪು ಹೋಗಿದೆ ನಿಮ್ದು ಹೆಸರು. ಎಂತ ಹೆಸರು? ನೀವೇ ಹೇಳ್ದೆ. ಅಯ್ಯಯ್ಯಯ್ಯಯ್ಯ, ಇವ್ರದ್ದು ಎಂತ ಹೆಸರು ಈಗ? ವೈಭವ್. ವೈಭವ್. ಎಷ್ಟನೇ ಕ್ಲಾಸ್ ಇವರು? LKG. LKG. ನಾನು UKG. ಯಾರು ಹೇಳಿದ್? ಇವ್ರು LKG. ಆಗ ನೀವು LKG F3 ಅಂತ ಹೇಳಿದ್ ನೀವು? ನಾನು UKG. UKG. ಓಕೆ. ಸೊ ಈಗ ನೀವಾಗ ಪೊಲೀಸ್ ಒಂದು ಸ್ಟೋರಿ ಹೇಳಿ ಆಯ್ತು. ಸೊ ಈಗ ನೀವು ಮನೆಯಲ್ಲಿ ಅಮ್ಮ ಜೋರು ಅಪ್ಪ ಜೋರು ಯಾರು ಜೋರು ಅಂತ ಹೇಳಿ ಆಯ್ತು. ಈಗ ನೀವು ಜೋರು ಯಾಕೆ ಮನೆಯಲ್ಲಿ? ಯಾಕೆ ನೀವು ಜೋರು? ನೀವು ಪಾಪನ ಜೋರಾ? ಜೋರಾ? ಅಯ್ಯಯ್ಯ. ಈಗ ಒಂದ್ ಮಾಡಿ, ಎಂತ ಯಾವ್ದು ಫೇವ್ರೆಟ್ ಫುಡ್ ನಿಮ್ದು? ಈಗ ನನ್ನ ತಿಂತೀರ ನೀವೀಗ? ಫೇವ್ರೆಟ್ ಫುಡ್ ಎಂತ? ಫೇವ್ರೆಟ್ ಫುಡ್ ಎಂತ? ಫೇವ್ರೆಟ್ ಫುಡ್ ನಾನಾ? ಮ್ಯಾಗಿ ಅಂತೆ ನಿಮ್ಗೆ ಮನೆಯಲ್ಲಿ? ಮ್ಯಾಗಿ ಅಂತ ತುಂಬಾ ಇಷ್ಟ ನಿಮ್ಗೆ? ನಾನೇ ಮ್ಯಾಗಿ. ಹೌದಾ? ಈಗ ಅವ್ರದ್ದು ಫೇವ್ರೆಟ್ ಫುಡ್ ಕೇಳುವ ಅಲ್ವಾ? ಸೊ ಅವ್ರದ್ದು ಫೇವ್ರೆಟ್ ಕರೆಕ್ಟ್. ನೀವು ಈಗ ಯಾವ ಫುಡ್ ಫೇವ್ರೆಟ್ ನಿಮ್ದು? ಅವ್ರದ್ದು ಮ್ಯಾಗಿ ಅಂತೆ ಫೇವ್ರೆಟ್. ನಿಮ್ದು ಯಾವ್ದು? ಅದು 2 ಫೇವ್ರೆಟ್ ನಿಮ್ದು? ಹೌದಾ? ಸೊ ಮತ್ತೆ ಬೇರೆ ಏನು ತಿನ್ನುದಿಲ್ವಾ? ಬೇರೆ ಏನು ತಿನ್ನುದಿಲ್ವಾ ನೀವು? 10 rupees ಮ್ಯಾಮ್. Okay, let it be. You have to speak till half an hour. Okay, I'll give you 10 rupees. Okay. ಈಗ ಮಾತಾಡಿ. 10 ರೂಪಾಯಿ ಕೊಟ್ಟಿದ್ದೇನಾ? ಇರ್ಲಿ, ಮಾತಾಡಿ ಈಗ. ಅಪ್ಪ ಜೋರಾ? ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಾ? ಸಣ್ಣವರಾಗ್ತೀರಾ? ದೊಡ್ಡವನಾದ್ಮೇಲೆ ಸಣ್ಣವರಾಗ್ತೀರಾ? ನೀವು ಈಗ ಪೈಲಟ್ ಆಗ್ತೀರಾ ಅಂತ ಹೇಳಿದ್ರಲ್ವಾ? ಯಾವ್ದ್ರದ್ದು ಪೈಲಟ್? ಟ್ರೈನ್ ಇದಾ?
ಟ್ರೈನ್ ಇದೆ ಏರೋಪ್ಲೇನ್ ಇದ ಯಾವ್ದು ನಮ್ ಕೈಲಿದೆ. ಇವ್ರು ಟ್ರೈನ್ ಇದ್ದ ನೀವು ಸೈಕಲ್ ಇದು ನಾನು ಹಾ policeman. ನೀವು ಪೊಲೀಸ್ ಮ್ಯಾನ್ ಅಲ್ಲ ನೀವು ನನ್ನ ನೀವು ಎಸ್ ಪಿ ನೀವು ಎಸ್ ಓಕೆ ಎಸ್ ಪಿ ಅಂಡ್ ಈಗ ನೀವು ಪೈಲಟ್ ಅಲ್ವಾ ಸೊ ಪೈಲಟ್ ಯಾವ್ದ್ರದ್ದು ಹೇಳಿ ನೀವು ಏರೋಪ್ಲೇನ್ ಎಲ್ಲಿ ತನಕ ಹೋಗ್ತದೆ ನಿಮ್ದು ಏರೋಪ್ಲೇನ್ ಎಲ್ಲಿ ತನಕ ಹೋಗ್ತದೆ ಏರೋಪ್ಲೇನ್ ಎಲ್ಲಿಂದ ಹೋಗ್ತದೆ ಇಟ್ಸ್ ಹೈ ಓಕೆ ಇಟ್ಸ್ ಹೈ ಇಟ್ಸ್ ಲೋ ಯಾವ್ದು ಲೋ ಅಲ್ಲಿ ಹೋಗ್ತದೆ ನಿಮ್ದು ಏರೋಪ್ಲೇನ್ ರೋಡಲ್ಲಿ ಹೋಗುದಾ ಹೌದಾ ರೋಡಲ್ಲಿ ಹೋಗುತ್ತಾ ಯಾರು ನೀವೇ ಬಿಡುದಾ ಹೀಗೆ ಹೋಗುದಾ ಹೀಗೆ ಹೋಗುದಿಲ್ವಾ ಹೀಗೆ ಹೋಗುದಾ ಈಗ ನೀವು ಪೈಲಟ್ ವಿ ಹೋಗುದಾ ಅದ್ರ ಸೌಂಡ್ ವಿ ಅಂತ ಅಲ್ವಾ ನಿಮ್ಗೆ ಏರೋಪ್ಲೇನ್ ಡ್ರೈವರ್ ಆಗ್ತೀರಾ ಹೌದಾ ಇವು ಹೋಗ್ತದಾ ಈಗ ಅವ್ರ ಹತ್ರ ಕೇಳ್ಬೇಕು ಈಗ ಈಗ ಇವ್ರು ನೀವ್ ಯಾವ್ದು ಆಗ್ತೀರಾ ನೀವು ಎಸ್ ವಿ ಎಸ್ ಪಿ ಎಸ್ ಪಿ ಓಕೆ ಬಾಯಲ್ಲಿ ನಿಂತು ಉಂಟದು ನಂಗೆ ಕೊಡ್ಲಿಲ್ಲ ನೀವು ಚಾಕ್ಲೇಟ್ ಆಯ್ತು ಎಸ್ ಪಿ ಎಂತಕ್ಕೆ ಆಗುದು ನೀವು ಆಗದಿಂದ ಹೇಳ್ತಿದ್ರೆ ಎಸ್ ಪಿ ಆಗ್ತೀರಾ ಅಂತ ಓಕೆ ಎಸ್ ಪಿ ಆಗ್ತೀರಾ ನೀವು ಎಸ್ ಪಿ ಆದ್ಮೇಲೆ ಚಾಕ್ಲೇಟ್ ತಿಂತೇವೆ ಅದು ಬೆಸ್ಟ್ ನೀವು ಕಲರ್ ಅನ್ನ ಇಡುವುದಿಲ್ವಾ ಖಾಲಿ ಚಾಕ್ಲೇಟ್ ತಿಂತ ಕೂತ್ಕೊಳ್ಳೋದೆ ನೀವು ಕಳ್ಳ ಜಲ್ಲಿಗೆ ಹಾಕುದೇ ನೀವು ಜೈಲಿಗೆ ಹಾಕ್ತೀರಾ ಯಾರು ಈಗ ನಾನು ಕಳ್ಳ ಆದ್ರೆ ನೀವು ಹಾಕ್ತೀರಾ ಒಳಗೆ ಜೈಲಿಗೆ ಓಕೆ ನೀವು ನಾನ್ ಕಳ್ಳ ಆದ್ರೆ ಜೈಲಿಗೆ ಗ್ಯಾರಂಟಿ ಹಾಕ್ತೀರಿ ಹೌದಾ ಓಕೆ ಸೊ ಈಗ ನೀವು ದೊಡ್ಡವರಾದ್ಮೇಲೆ ಎಸ್ ಪಿ ಆಗ್ತೀರಾ ಅಂತ ಹೇಳಿ ಈಗ ಮನೇಲಿ ಯಾರಾದ್ರೂ ಹೇಳಿದ್ರ ಅಂತ ನೀವು ಎಸ್ ಪಿ ಆಗುವ ಅಂತ ಅಲ್ವಾ ಯಾರು ಅಮ್ಮ ಹೇಳಿದ ನೀವು ಆಗ ಹೇಳಿದ ಅಜ್ಜ ಹೇಳಿದಂತ ಅದು ಸುಳ್ಳು ಹೇಳಿದ ಚಾಕ್ಲೇಟ್ ಎಸ್ ಪಿ ಅಂದ್ರೆ ಚಾಕ್ಲೇಟ್ ಉಂಟಾ ನಂಗೆ ಗೊತ್ತಿಲ್ಲ ಮಾರೆ ಹೌದಾ ವೈಭವ್ ಉಂಟಾ ಅಮ್ಮ ಹೇಳಿದ್ರು ಉಂಟಂತ ಓಕೆ ಅಮ್ಮ ಎಂತ ಉಂಟಂತೆ ಅದು ಉಂಟೆ ಅಲ್ವಾ ಕರೆಕ್ಟ್ ಓಕೆ ಸೊ ಕ್ಲೋಸ್ ಫ್ರೆಂಡ್ ಅವರಾ ನೀವು ಅವ್ರ ಕ್ಲೋಸ್ ಫ್ರೆಂಡ್ ಹೌದಾ ಇವ್ರ ಕ್ಲೋಸ್ ಫ್ರೆಂಡ್ ಅವರಲ್ಲ ಹಾಗಾದ್ರೆ ಓಕೆ ಸೊ ನಿಮ್ದು ಫೇವ್ರೆಟ್ ಟೀಚರ್ ಯಾವ್ದು ಹೇಳಿದ್ದು ಮಮತಾ ಟೀಚರ್ ನಿಮ್ದು ಯಾರು ವಿಜಯ್ ನಿಮ್ದು ಸವಿತಾ ಆಗ ಬೇರೆ ಯಾವ್ದು ಹೇಳಿದ್ರಿ ಮಾರ ನೀವು ವಿವಿತಾ ಬಸ್ ಟೀಚರ ಬಸ್ ಅಲ್ಲಿ ಟೀಚ್ ಮಾಡ್ತಾರ ಅವರು ಎಂತ ಮಾರ್ರೆ ಬಸ್ ಅಲ್ಲಿ ಟೀಚ್ ಮಾಡ್ತಾರ ಅವ್ರು ವಿವಿತಾ ಅವರು ಇಲ್ಲಲ್ಲ ಮತ್ತೆ ಯಾರು ಹೇಳಿದ್ರು ಇಲ್ಲಿ ವಿವಿತಾ ಮೇಡಮ್ ಕ್ಲಾಸಿಗೆ ಬರ್ಲಿಲ್ಲ ಅಂದ್ರೆ ನೀವು ಕೂಡ ಸ್ಕೂಲಿಗೆ ಹೋಗುದಿಲ್ಲ ಹೌದಾ ಯಾರದು ಯಾರು ನೀವು ಹೋಗುದಿಲ್ವಾ ಗಿಫ್ಟ್ ಕ್ಯಾನ್ಸಲ್ ವೈಭವ್ ಗಿಫ್ಟ್ ಕ್ಯಾನ್ಸಲ್ ಹೇಳ್ತೀರಾ ಅಪ್ಪ ಕೊಡ್ತಾರಲ್ಲ ಅಪ್ಪ ಯಾವ್ದು ಗಿಫ್ಟ್ ಎಲ್ಲ ಕೊಡ್ತಾರೆ ಇಷ್ಟು ತನಕ ಯಾವ್ದಾದ್ರು ಗಿಫ್ಟ್ ಕೊಟ್ಟಿದ್ದಾರೆ ನಿಮ್ಗೆ ಯಾವ್ದಂತ ಅಪ್ಪನ ಹತ್ರ ಹೇಳ್ತೀರಲ್ವಾ ಓಕೆ ನಾವೀಗ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ನೀವು ಅಪ್ಪನ ಹತ್ರ ಹೇಳ್ತೀರಾ ಹೌದಾ ಈಗ ನೀವೇನ್ ಮಾಡ್ತೀರಾ ನಾನೀಗ ನಿಮ್ಗೆ ಗಿಫ್ಟ್ ಕೊಡಲ್ಲ ನೀವು ಅಪ್ಪನ ಹತ್ರ ಹೇಳ್ತೀರಾ ಇಲ್ಲ ಅವ್ರು ಹೇಳುದಿಲ್ಲ ಅಂತ ನೀವು ಹೇಳ್ತೀರಾ ಅಪ್ಪನ ಹತ್ರ ಇಲ್ಲ ಅವ್ರಿಗೆ ಎಂತ ಉಂಟು ನೀವೇ ಓಕೆ ನಾನ್ ಗಿಫ್ಟ್ ಕೊಟ್ರೆ ನೀವು ಅಮ್ಮನ ಹತ್ರ ಹೇಳುದಿಲ್ಲ ಅಮ್ಮ ಹೇಳಿದ್ರೆ ಗಿಫ್ಟ್ ಬೇಡ ಅಂತೆ ನಿಮ್ಗೆ ಹೌದಾ ಬೇಕು ನಿಮ್ಗೆ ಗಿಫ್ಟ್ ಅಪ್ಪನ ಹತ್ರ ನೀವು ಕಂಪ್ಲೇಂಟ್ ಮಾಡಲ್ಲ ನೀವು ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತೀರಲ್ಲ ಅಪ್ಪ ಜೋರು ಇದ್ದಾರೆ ನೀವು ಆಗ ಹೇಳಿದ್ರೆ ಪಾಪ ಇದ್ದಾರೆ ಅಂತ ಹೇಳಿದ್ರು ನೀವು ಬೇರೆಯವರಿಗೆ ಜೋರು ಅವರು ಹೌದಾ ನೀವೀಗ ಎಂತ ಹೇಳ್ತೀರಿ ಎಂತ ಕಂಪ್ಲೇಂಟ್ ಕೊಡ್ತೀರಾ ಅಪ್ಪನ ಹತ್ರ ಯಾವ ಮಾಮನಿಗೆ ಈ ಮಾಮನಿಗ ಮತ್ತೆ ಅವರಿಗೆ ಬೇಡವಾ ಅವ್ರ ಪಾಪ ಅಲ್ಲ ಓಕೆ ಈಗ ನಾನು ಜೋರು ಹಾಗಾದ್ರೆ ನಿಮ್ಗೆ ಹೌದಾ ಈಗ ನಾನು ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಪಾಪ ನೋಡಿ ನಾನು ಎಷ್ಟು ಪಾಪ ಅಂತ ಅವ್ರು ಹೇಳಿದ್ರು ನೋಡಿ ಹೌದಾ ಇದು ಫಸ್ಟ್ ಟೈಮ್ ಮಾರೆ ಒಂದು ಎಪಿಸೋಡ್ ಅಲ್ಲಿ ಇಷ್ಟು ತನಕ ಬರ್ಲಿಲ್ಲ ಈ ತರ ಓಕೆ ಈಗ ನಾನು ಜೋರಿಗೆ ನಾನು ನಿಮ್ಗೆ ಗಿಫ್ಟ್ ಕೊಡ್ತೇನೆ ಪಾಪ ಎಷ್ಟು ಎರಡೆರಡು ಸತಿ ಹೇಳ್ತಿದ್ದೆ ನಾನು ಪಾಪ ಅಂತ ಹೌದು ಅದೇ ಮತ್ತೆ ಎಂತ ನೀವು ಗಿಫ್ಟ್ ಕೊಡ್ಲಿಕ್ಕೆ ಆಗಲ್ಲ ಅಲ್ಲ ನಾನು ಗಿಫ್ಟ್ ಕೊಡ್ತೇನೆ ನೀವು ಟೆನ್ಷನ್ ಮಾಡ್ಬೇಡಿ ನೀವು ಆಯ್ತಾ ನಾನು ಗಿಫ್ಟ್ ಕೊಡ್ತೇನೆ
ಅವ್ರ ಪಾಪ ಅಂತ ನಾನು, ಹೌದಾ? ಓಕೆ, ನಿಮ್ಗೆ ನಾನು ಗಿಫ್ಟ್ ಕೊಡ್ತೇನೆ, ಆಯ್ತಾ? ಟೆನ್ಷನ್ ಮಾಡ್ಬೇಡಿ, ಅಪ್ಪನ ಹತ್ರ ಕಂಪ್ಲೇಂಟ್ ಕೊಡ್ಬೇಡಿ. ಅವ್ರ ಪಾಪ ಜೋರಿದ್ದಾರಲ್ಲ, ನಂಗೆ ಹೊಡಿದ್ರೆ ಮತ್ತೆ ನಾನ್ ಕಂಪ್ಲೇಂಟ್ ಕೊಟ್ಟೆ. ಬ್ಯಾಡಿ, ಎಂತ ನೀವು ಕಂಪ್ಲೇಂಟ್? ಗ್ಯಾರಂಟಿ ಹೇಳ್ತೀರ? ಈಗ ನಾನು ಇದು ಗಿಫ್ಟ್ ಕೊಟ್ರೆ ಮಾರೆ, ಈಗ ಗಿಫ್ಟ್ ನಾನು ಕೊಟ್ಟೆ, ಆವಾಗ ನೀವು ಕಂಪ್ಲೇಂಟ್ ಮಾಡ್ತೀರಾ? ಅದೇ ನಾನು ಅದು ಕೊಡುದು ವೇಸ್ಟ್ ಅಲ್ಲ ಮಾರೆ ನಿಮ್ಗೆ. ಹೌದಾ? ಹಾಗೆ ಈಗ ನಾನು ಗಿಫ್ಟ್ ಕೊಡ್ತೇನೆ. ಗಿಫ್ಟ್ ಕೊಟ್ಮೇಲೆ ನೀವು ಹೇಳ್ಬಾರ್ದು ಅಪ್ಪನ ಹತ್ರ, ಆಯ್ತಾ? ಕಂಪ್ಲೇಂಟ್ ಕೊಡ್ಬಾರ್ದು. ಎಂತ ನೀವು ಎದುರಿಸುತ್ತೆ ನಾನೀಗ? ಈಗ ನಾನು ಕೂಗ್ತೇನೆ ಇಲ್ಲದಿದ್ರೆ. ಓಕೆ, ಊಟೋಳ್ ಇಸ್ ವೆರಿ ಗುಡ್. ಅಲ್ಲ, ನಾನ್ ನಿಮ್ಗೆ ಸಪೋರ್ಟ್ ಮಾಡಿದ್ ಮಾರೆ. ಹೌದಾ ರೀ? ಬಸ್ಸಲ್ಲಿ ಹೊಡಿತೀರಂತೆ ನೀವು, ಹೌದಾ? ಇಲ್ಲ, ಇಲ್ಲಿ ನಂಗೆ ಹೊಡಿತಾರೆ ಮಾರೆ. ಓಯ್, ಇಲ್ಲಲ್ಲ, ಅಲ್ಲಲ್ಲ, ಅವ್ರ ಪಾಪ ನೀವು ಪಾಪ, ಯಾರು ಹೇಳಿ? ಈಗ ನೀವು ಕಂಪ್ಲೇಂಟ್ ಕೊಡ್ತೀರಾ ಇಲ್ವಾ ಅಷ್ಟೇ ಹೇಳಿ. ಸೊ ವೀಕ್ಷಕರೇ, ಮಕ್ಕಳಂತೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸ್ವಲ್ಪ ಕೆಳಗೆ ಹೋಗಿದ್ದಾರೆ. ಸೊ ಅವರು ಸೀಟಲ್ಲಿ ಕೂತ್ಕೊಳ್ಳೋ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಸ್ ಸ್ವಾಗತ. ಇಟ್ಸ್ ಮೀ. ಓಕೆ, ಐ ಆಮ್ ಇನ್ ಯುವರ್ ಕ್ಲಾಸ್. ಓಕೆ, ಐ ಆಮ್ ಇನ್ ಯುವರ್ ಕ್ಲಾಸ್. ಓಕೆ, ನೀವು ಹೋಮ್ ವರ್ಕ್ ಮಾಡುದಿಲ್ಲ ಅಂತ ಅಮ್ಮ ನಂಗೆ ಮೊನ್ನೆ ಕಂಪ್ಲೇಂಟ್ ಮಾಡಿದ್ರು. ನೀವು ಹೋಮ್ ವರ್ಕ್ ಮಾಡುದಿಲ್ಲ ಅಂತ, ಹೌದಾ? ಹೋಮ್ ವರ್ಕ್ ಮಾಡುದಿಲ್ಲ ಅಂತ ನೀವು? ದೆನ್ ಹೌ ವಿ ಕಮ್? ಲೈಕ್ ಈಗ ನಿಮ್ಮ ಟೀಚರ್ಸ್ ಬೈಯುವುದಿಲ್ವ ನಿಮ್ಗೆ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ? ಮತ್ತೆ ಟೀಚರ್ಸ್ ಬೈಯುವುದಿಲ್ವ ನೀವು ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ? ನಾವೆಲ್ಲ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಬೈತಿದ್ರು, ಗೊತ್ತಾ? ಯಾಕೆ ಅಂದ್ರೆ ಅವರು ನಾನು ಹೋಮ್ ವರ್ಕ್ ಮಾಡ್ಲೇಬೇಕು, ಇಲ್ಲದ್ರೆ ಅವ್ರು ಬೈತಾರೆ ಟೀಚರು. ಮಾಡುದಿಲ್ಲ, ನಾನು ಬೈಯುವುದಿಲ್ಲ. ಓಕೆ ಓಕೆ ಓಕೆ, ನಂಗೆ ಅರ್ಥ ಆಯ್ತು. ಓಕೆ, ಈಗ ಯಾವ ಟೀಚರ್ ನಿಮ್ಮ ಕ್ಲೋಸ್ ಟೀಚರ್ ಯಾರು? ಅವ್ರು ಬರ್ಲಿಲ್ಲ ಅಂದ್ರೆ ನೀವು ಶಾಲೆ ಹೋಗುದಿಲ್ಲ ಅಂತ, ಯಾಕೆ ಅದು? ಯಾವುದು ಅದು ಬೇಡ ಬಿಡಿ. ಓಕೆ, ಅಲ್ಲ, ಯಾವ ಟೀಚರ್ ಬರ್ಲಿಲ್ಲ ಅಂದ್ರೆ ನೀವು ಸ್ಕೂಲಿಗೆ ಹೋಗುದಿಲ್ಲ ನೀವು? ಗೊತ್ತಿಲ್ಲ. ಜಂಕ್ ಫುಡ್ ಅಂದ್ರೆ ಎಂತ? ಜಂಕ್ ಫುಡ್ ಅಂದ್ರೆ ಯಾವ್ದು? ಜಂಕ್ ಫುಡ್ ತಿಂದು ಹಾ. ಸ್ಟ್ರಾಂಗ್ ಆಗಿ. ಓಕೆ, ಜಂಕ್ ಫುಡ್ ತಿಂದು ನಾವು ಸ್ಟ್ರಾಂಗ್ ಆಗ್ಬೇಕು ಅಂತ, ಹೌದಾ? ಜಂಕ್ ಫುಡ್ ಅಂದ್ರೆ ಏನೇನ್ ಬರ್ತದೆ ಅದ್ರಲ್ಲಿ? ಯಾವ್ಯಾವ ಫುಡ್ ಬರ್ತದೆ? ಅದೇ ಸ್ಟ್ರಾಂಗ್ ಆಗ್ಬೇಕಾದ್ರೆ ಯಾವ್ಯಾವ ಫುಡ್? ಎಲ್ಲಿ ಸ್ಟ್ರಾಂಗ್ ಬರ್ತದೆ ಹೇಳಿ? ಎಲ್ಲಿ ಸ್ಟ್ರಾಂಗ್ ಬರ್ತದೆ? ದೋಸೆ ತಿಂದ್ರೆ ಸ್ಟ್ರಾಂಗ್. ಜಂಕ್ ಫುಡ್ ತಿಂದ್ರೆ ತುಂಬಾ ಸ್ಟ್ರಾಂಗ್ ಆಗ್ತಾರಂತೆ, ಇಲ್ವಾ? ಓಕೆ ಓಕೆ, ಮನೇಲಿ ಹೇಳಿದ್ರೆ ಇಲ್ಲ ಅಂತ. ನೀವು ಜಂಕ್ ಫುಡ್ ತಿಂದ್ರೆ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳಿದ್ರಿ ನೀವು, ಅದೇ ಹೇಗೆ? ಏನ್ ತಿಂದ್ರೆ ಜಂಕ್ ಫುಡ್ ಅಂದ್ರೆ ಏನು? ಜಂಕ್ ಫುಡ್ ಅಂದ್ರೆ ಜಂಕ್ ಫುಡ್ ಇಸ್ ಹೆಲ್ದಿ ಫುಡ್. ಪ್ಲೀಸ್ ಇವ್ರನ್ನ ಫಾಲೋ ಮಾಡ್ಬೇಕು. ಓಕೆ, ವಾಟ್ ಚಾಕ್ಲೇಟ್ಸ್ ಆರ್ ವೆರಿ ಹೆಲ್ದಿ. ಓಕೆ, ಚಾಕ್ಲೇಟ್ಸ್ ಆರ್ ಹೆಲ್ದಿ, ಜಂಕ್ ಫುಡ್ ಆರ್ ವೆರಿ ಹೆಲ್ದಿ. ಮತ್ತೆ ಇದು ದೋಸೆ ಅಲ್ಲ, ಅದು ಬೇಡ, ಅದು ಹೆಲ್ದಿ ಅಲ್ಲ. ಓಕೆ, ದೋಸೆ ಇಸ್ ಜಂಕ್ ಫುಡ್. ಓಕೆ ಓಕೆ, ಅಂದ್ರೆ ಇವ್ರದ್ದು ಅರ್ಥ ಅಂದ್ರೆ ಅದು ಕಡ್ದೆಲ್ಲ ಮಾಡೋದಲ್ಲ, ಅದೆಲ್ಲ ಜಂಕ್ ಫುಡ್, ಒಟ್ರಾಸಿ ಅಲ್ವಾ? ಈಗ ದೋಸೆ ಅಂದ್ರೆ ಜಂಕ್ ಫುಡ್. ನಿಮ್ಮ ಪ್ರಕಾರ ದೋಸೆ ಅಂದ್ರೆ ಜಂಕ್ ಫುಡ್? ಅವ್ರ ಹತ್ರ ಕೇಳುವ ಈಗ. ವೈಭವ್ ಆಲ್ಸೋ ಈಟಿಂಗ್ ಚಾಕ್ಲೇಟ್. ನೀವು ಚಾಕ್ಲೇಟ್ ಕೊಡ್ತೀರಂತ ನೀವು ಕ್ಲಾಸಲ್ಲಿ ಇರುವಾಗಲ್ಲ, ಬಸ್ಸಲ್ಲಿ ಇರುವಾಗ ಚಾಕ್ಲೇಟ್ ಕೊಡ್ತೀರ, ಹೌದಾ? When every day? Yeah, in my home also there is. 100 1000 ಚಾಕ್ಲೇಟ್ಸ್, ಭಯಂಕರ ಮಾರ ಇದು. ನಂಗೆ ಕೊಡ್ತೀರಾ ಅದ್ರಲ್ಲಿ ಯಾವ್ದಾದ್ರು ಒಂದು ಚಾಕ್ಲೇಟ್ ಕೊಡಿ. 1000 ಇದೆಯಲ್ಲ, ಒಂದು ಚಾಕ್ಲೇಟ್ ನಂಗೆ ಕೊಡ್ತೀರಾ? When you'll give me?
someday when you come to my house, I'll give you. Okay. When should I come? Today. Today. Okay, today I'll come. Okay. So ನಾವು ಬಂದ್ಮೇಲೆ ನೀವು ಕೊಡುದಿಲ್ಲ ಅಂತ ಹೇಳ್ಬಾರ್ದು ನೀವು. ಕೊಡುದಿಲ್ಲ ಅಂತ ಹೇಳ್ಬಾರ್ದು. ಮತ್ತೆ ಅಲ್ಲಿ ಥೌಸಂಡ್ಸ್ ಇಲ್ಲ, ಇಲ್ಲಿ ಇರುದು ಒಂದೇ, ನಾನೇ ತಿಂದಾದ್ಮೇಲೆ ಅದು ನಿಮ್ ಕೊಡ್ಲಿಕ್ಕೆ ಆಗಲ್ಲ, ಹಾಗೆ ಹೇಳಲಿಕ್ಕಿಲ್ಲ. ಕೊಡ್ತೀರಲ್ಲ? ಅಮ್ಮ ಗ್ಯಾರಂಟಿ ಪ್ರಾಮಿಸ್ ಅಲ್ಲ, ಇವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲ, ನಿಮ್ಮ ನಗುವಲ್ಲಿ ಎಂತದೋ ಒಂದು ಪ್ರಾಬ್ಲಮ್ ಉಂಟು ನಂಗೆ. ಓಕೆ, ವಿಚ್ ಚಾಕ್ಲೇಟ್ ವಿಲ್ ಗಿವ್ ಮಿ? ವಿಜ್ ಅದು ಕ್ಯಾಬ್ರರಿ. ಓಕೆ, ಕ್ಯಾಬ್ರರಿ. ಓಕೆ, ಕ್ಯಾಬ್ರರಿ ವಿಲ್ ಗಿವ್ ಮಿ. ಓಕೆ, ಈಗ ಇಲ್ಲಿ ಡೀಲ್. ಓಕೆ, ನಾನು ಗಿಫ್ಟ್ ಕೊಟ್ರೆ ಮಾತ್ರ ನೀವು ಚಾಕ್ಲೇಟ್ ಕೊಡೋದಲ್ಲ? ಓಕೆ, ಯು ಹ್ಯಾವ್ ಮೆನಿ ಡಿಫ್ರೆಂಟ್ ಚಾಕ್ಲೇಟ್ಸ್ ಅಂಕಲ್. ಓಕೆ, ನಾನೀಗ ಗಿಫ್ಟ್ ಕೊಟ್ರೆ ಮಾತ್ರ ನೀವು ಚಾಕ್ಲೇಟ್. ಬ್ಲೂ ಚಾಕ್ಲೇಟ್, ಯೆಲ್ಲೋ, ಪರ್ಪಲ್. ಓಕೆ, ಬ್ರೌನ್ ಆಲ್ಸೋ. ಓಕೆ. How like this? What is that? Okay. Oval type. Okay. I don't know what he's doing. He's very busy. Okay, we can speak. Come. I gave you at that time 10 rupees. Where is the 10 rupees? Share. It was very costly, you know. No. Mummy is okay. Let it be. No problem. Okay. ಗಾಂಧೀಜಿ ನೋಟ್ ಯಾವ್ದು ಇಷ್ಟ? ಯಾವ್ದ್ರಲ್ಲಿ ಯಾವ್ದು ತುಂಬಾ ಇಷ್ಟ ಗಾಂಧೀಜಿ ಇರುವಂತದ್ದು? ಪಿಂಕ್ ಕಲರ್. ಅದ್ರಲ್ಲಿ ಎಂತದ್ದು ಪಿಂಕ್ ಕಲರ್ದು ನೋಟು? ಎಂತ, ಎಷ್ಟು ರೂಪಾಯಿ ಅದು? 2000. ಓಕೆ, ಅದ್ರಲ್ಲಿ ಗಾಂಧೀಜಿ ಇದ್ದಾರಾ? ಎಂತ ಮಾಡ್ತಿದ್ದಾರೆ ಗಾಂಧೀಜಿ ಅದ್ರಲ್ಲಿ? ಯಾವ್ದು? ಆಟ ಆಡುವುದು. ಓಕೆ, ಗಾಂಧೀಜಿ ಅವರು ಆಟ ಆಡ್ತಿದ್ದಾರೆ ಅಲ್ಲಿ. ಓಕೆ, ಅದು 2000 ರೂಪೀಸ್ ನಿಮ್ಗೆ ತುಂಬಾ ಇಷ್ಟ. 10 is this much only 10. Okay. There must. 10 is only this much. Yeah, only this much. 2000 is this much. 2000 is this much. Yeah. 2000. Yeah, this much. Yeah. Yeah, that much we did it. Okay. Yeah. But the money is only small. One is very small. Okay. Done. Yes. Okay. ಪ್ರಣವಿ, ಈಗ ನೀವು ಸ್ಕೂಲ್ ಡೇ ಎಲ್ಲ ಡ್ಯಾನ್ಸ್ ಮಾಡಿದ್ರಂತೆ ಮೊನ್ನೆ. ಯಾವ್ದು ಡ್ಯಾನ್ಸ್ ಅದು? ಹೌದಾ? ಅದಕ್ಕೆ ಸ್ಟೆಪ್ಸ್ ಎಲ್ಲ ಹೇಗೆ? ಫಸ್ಟ್ ಸ್ಟೆಪ್ ಹೇಗೆ? ಫಸ್ಟ್ ಸ್ಟೆಪ್ ಹೇಗೆ ಹಾಕಿದ್ ನೀವು? ಹೀಗೆ ಹಾಕಿದ್ದ ಹೇಗೆ ಹಾಕಿದ್ ನೀವು ಸ್ಟೆಪ್ಸ್? ಹೀಗೆ ಹಾಕಿದ ಫಸ್ಟ್? ನೀವು ಕೂಡ ಮಾಡ್ಬೇಕಾಯ್ತು. ಯಾವ್ದು ಹೀಗೆ ಅಲ್ಲ? ಹೀಗೆ ಆದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ನಿಮ್ದು ಬೇರೆ ಡ್ಯಾನ್ಸ್. ಒಂದ್ಸತಿ ಇವ್ರದ್ದು ಡ್ಯಾನ್ಸ್ ನಾವು ಕಾಪಿ ಮಾಡುವ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೆಪ್ ಇದಂತೆ ಹೇಳಿ. ಇದು ಯಾವುದು? ಇದು ಹೀಗೆ. ಮತ್ತೆ ನೆಕ್ಸ್ಟ್ ಇದು. ನೆಕ್ಸ್ಟ್ ಇದು. ಓಕೆ, ನೆಕ್ಸ್ಟ್ ಇದು. ಓಕೆ, ರೆಡಿ ಒಟ್ಟಿಗೆ ಮಾಡ್ಬೇಕು. ರೆಡಿ ಈಗ ಒಟ್ಟಿಗೆ ಮಾಡ್ಬೇಕು. See this one. So it's simple, very simple. Okay, ready? 1, 2, 3. 1. Do it, man. Okay. You are seeing. Okay. 1, 2, 3, 4. ಅಲ್ವಾ? So ಇದು ಯಾರು ಕಲ್ಸಿದ್ ನಿಮ್ಗೆ ಡ್ಯಾನ್ಸ್? ಇದು ಯಾರು ಕಲ್ಸಿದ್ದು? ಅಮ್ಮ ಕಲ್ಸಿದ? ಟೀಚರ್ ಕಲ್ಸಿದ? ಅಮ್ಮ ಕಲ್ಸಿದ? ಸೊ ಆಗ್ಬೋದು ಮಾರ. ಅಮ್ಮ ಡ್ಯಾನ್ಸ್ ಕಲ್ಸಾರ ನಿಮ್ಗೆ? ಈಗ ನಂಗೆ ಕಲಿಸ್ತೀರಿ ನೀವು ಡ್ಯಾನ್ಸ್? ನಂಗೆ ಕಲಿಸ್ತೀರಾ? ನಂಗೆ ಕಲ್ಸಲ್ಲ ನೀವು? ಓಕೆ. ಸೊ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ನಿಮ್ಮ ಕ್ಲಾಸಲ್ಲಿ? ತುಂಬಾ ಕ್ಲೋಸ್? ಗೌತಮಿಯಾ? ಓಕೆ. ಗೌತಮಿ ಹೇಗೆ? ಪಾಪವ? ವೈಭವ? ಅಯ್ಯ, ವೈಭವ್ ಅಂತ. ಹೌದಾ? ವೈಭವ ನಿಮ್ ಕ್ಲೋಸ್ ಫ್ರೆಂಡ್ ಅಲ್ಲ, ಗೌತಮಿ ನಿಮ್ಮ ಕ್ಲೋಸ್ ಫ್ರೆಂಡ್. ಸೊ ತುಂಬಾ ಶೈನ್ ಅಂಡ್ ಪ್ರಣೀತ್. ಓಕೆ, ಶೈನ್ ಅಂಡ್ ಪ್ರಣೀತ್ ಇಸ್ ವೆರಿ ಕ್ಲೋಸ್ ಅಲ್ವಾ? ಯಾವುದು? ಬ್ರೀಡಿ. ಓಕೆ. ಸೊ ಇದು ನೀವು ಈಗ ನಾವು ಕ್ಲಾಸಲ್ಲಿ ಈಗ ನೀವು ಜೋರಂತೆ, ನೀವು ಜೋರ ನಿಮ್ಮ ಫ್ರೆಂಡ್ ಜೋರ ಕ್ಲಾಸಲ್ಲಿ? ಫ್ರೆಂಡ್ ಜೋರ? ನೀವು ಸುಮ್ಮನೆ ಹೇಳ್ಬೇಡಿ. ನೀವು ಜೋರಂತೆ, ಇವ್ರು ಜೋರಂತೆ. ಹೌದಾ? ಕ್ಲಾಸಲ್ಲಿ ಇಲ್ಲಲ್ಲ? ನಮ್ಗೆ ಗೊತ್ತಿಲ್ಲ. ಆಯ್ತು, ನಮ್ಗೆ ಗೊತ್ತಿಲ್ಲ. ಆಯ್ತು, ನೀವೀಗ ತುಂಬಾ ಜೋರು ಅಲ್ಲ ಅಲ್ವಾ? ಓಕೆ. ಕ್ಲೋಸ್ ಟೀಚರ್ ಯಾರು ಈಗ? ತುಂಬಾ ಪಾಪ ಅಂದ್ರೆ ಯಾರು ನಿಮ್ಮ ಕ್ಲಾಸಲ್ಲಿ? ಟೀಚರ್ ಯಾರು? ಮಮತಾ ಟೀಚರ್ ತುಂಬಾ ಪಾಪ ನಿಮ್ಗೆ. ಯಾಕೆ ಪಾಪ? ಮಾತಾಡ್ಸ್ತಾರ? ಮತ್ತೆ ಬೇರೆ ಟೀಚರ್ ಯಾರು ಮಾತಾಡ್ಸಲ್ವಾ ನಿಮ್ಮ ಹತ್ರ? ಓಕೆ, ಅವರೆಲ್ಲ ಜೋರು ಅಲ್ವಾ? ಓಕೆ. ಇವರು ಈಗ ನೀವು ಮನೆಯಲ್ಲಿ ಕೆಲವೊಂದು ಈ ಪಾಟ್ ಇದೆಯಲ್ವಾ, ಪಾಟ್ ಅದೆಲ್ಲ ಹೊಡೆದಾಕಿದ್ರಂತೆ ಮೊನ್ನೆ. ಹೌದಾ? ಅಮ್ಮ ಹೇಳಿದ್ರು ಮೊನ್ನೆ, ಕಂಪ್ಲೇಂಟ್ ಮಾಡಿದ್ರು. ಅವರು ಮನೆಯಲ್ಲಿ ಪಾಟ್ ಎಲ್ಲ ಹೊಡೆದಾಕಿದ್ದಾರೆ, ಊಟ ಮಾಡ್ಲಿಲ್ಲ ಅಂತ. ನೀವು ಸುಮ್ಮನೆ ಪಾಟ್ ಎಲ್ಲ ಹೊಡೆದಾಕಿದೆ ಅಂತ. ಹೌದಾ? ಇಲ್ಲ
ಅಷ್ಟೇ. ಓಕೆ, ಇವ್ರು ನಿಮ್ಮ ಮನೆ ಹತ್ರನಾ ಹೇಗೆ? ಇವ್ರ ಮನೆ ಹತ್ರವಾ? ಮನೆ ಹತ್ರ ಇದ್ದಾರೆ ಇವರು? ಇಲ್ಲ, ಕ್ಲಾಸಲ್ಲೇ ಇರೋದು ಅಲ್ವಾ? ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಓಕೆ, ಹೇಗೆ ವೈಭವ್ ಅವ್ರ ಮನೆಯಲ್ಲಿ? ಇಲ್ಲಿ ಕೂತ್ಕೊಂಡಷ್ಟೇನು ಪಾಪ ಇಲ್ಲ, ಅಲ್ಲಿ ಜೋರಿದ್ದಾರೆ ಅಲ್ವಾ? ತುಂಬಾ ಜೋರಿದ್ದಾರೆ, ಹೌದಾ? ಜೋರ ಇದ್ದಾರೆ. ಓಕೆ, ಸೊ ನೀವು ಬಜ್ಜಿ ಪಾಪ ಅಂತೆ, ನೀವು ಮನೇಲೆಲ್ಲ ಪಾಪ ಅಂತೆ, ಅಪ್ಪ ಪಾಪ ಅಂತೆ, ಅಮ್ಮ ಪಾಪ ಅಂತೆ. ಮತ್ತೊಂದು ಹೇಳಿದ್ರು ಅಪ್ಪನ ಹತ್ರ ಕಂಪ್ಲೇಂಟ್ ಕೊಡ್ತಾರಂತ. ನಂಗೆ ಗೊತ್ತಿಲ್ಲ ಏನಂತ, ಇವ್ರು ಕಂಪ್ಲೇಂಟ್ ಕೊಡ್ತಾರಾ ಇಲ್ವಾ ಅಂತ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರೆ ನೀವು ನಿಲ್ಸಿ ಆಯ್ತು ಅಲ್ಲಿ. ಓಕೆ, ನೀವು ತುಂಬಾ ಪಾಪ ಅಂತೆ, ಅದ್ರ ಬಗ್ಗೆ ಹೇಳಿ. ನೀವು ಪಾಪನಾ? ನನ್ ಪ್ರಕಾರ ನಾನ್ ಪಾಪ ಅಲ್ಲ. okay. ಈಗಿನ ಕಾಲದಲ್ಲಿ ಪಾಪ ಇರ್ಬೇಕು ಅಂತ ಏನಿಲ್ಲ. ಬಟ್ ಅವನ್ ಪಾಲಿಗೆ ಆಕ್ಚುಲಿ ನಾನ್ ಜೋರೆ. ಬಟ್ ಅವ್ನ್ ನನ್ಗೆ ಯಾವ ರೀತಿ ಪಾಪ ಹೇಳ್ತಾನೋ ಗೊತ್ತಿಲ್ಲ. ಲಾಸ್ಟಿಗೆ ಅವನಿಗೆ ಅಮ್ಮನೇ ಪಾಪ ಎಷ್ಟಾದ್ರು. ಕರೆಕ್ಟ್. ಓಕೆ, ಮಕ್ಕಳು ಯೂಶುವಲ್ ಸ್ವಾಭಾವಿಕ ಗುಣನೇ ಹಾಗಿರುತ್ತೆ ಅಲ್ವಾ? ಓಕೆ, ಸೊ ಇವರು ದೊಡ್ಡವರಾದ್ಮೇಲೆ ಏನಾಗ್ತಾರೆ ಅಂದ್ರೆ ನಿಮ್ಮ ಒಂದು ಆಸೆ ಇರ್ತದಲ್ಲ, ಈ ತರ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಆಸೆ ಇಲ್ಲ ನನಗೆ. ಹೌದಾ? ಅವ್ನು ಏನ್ ಆಗ್ತಾನೆ ಅದು ಆಗ್ಬೇಕು. ಬಟ್ ಫಸ್ಟ್ ಆಫ್ ಆಲ್ ಒಂದ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗ್ಬೇಕು ಅಂತ. ಓಕೆ, ಅದ ನಂತರ ಅವ್ನು ಮತ್ತೇನ್ ಅವನಿಗೆ ಆಸೆ ಇದೆ. ಬಟ್ ಈಗ ಹೇಳ್ತಾನೆ, ಒಂದ್ಸರಿ ಡಾಕ್ಟರ್ ಹೇಳ್ತಾನೆ, ಮತ್ತೊಂದ್ಸರಿ ಇಂಜಿನಿಯರ್ ಹೇಳ್ತಾನೆ, ಮತ್ತೊಂದ್ಸರಿ SP ಆಗ್ಬೇಕು ಅಂತ. ಈಗ ನೀವೇ ನೋಡಿದ್ರಲ್ಲ, ಈಗ ಒಂದ್ಸರಿ ಒಂದೊಂದು ಆಗ್ಬೇಕು ಅಂತ. ಅದೆಲ್ಲ ಕನ್ಸು ಅಂತ ನಾನು ಅನ್ಕೊಂತೀನಿ. ಅವ್ರಿಗೆ ಏನ್ ಆಗಲಿಕ್ಕೆ ಇಷ್ಟ ಇದೆ ಮತ್ತೆ ಅದು ಅವನ್ ಆಗ್ಬೋದು. ಯಾವುದೇ ರೀತಿಯಲ್ಲಿ ನಮ್ದು ಫೋರ್ಸ್ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಇವರು ಪ್ರಣವಿ ಅವ್ರ ಮನೇಲಿ ಹೇಗೆ? ಜೋರ ಪಾಪನ? ಸೈಲೆಂಟ್, ತುಂಬಾ ಸೈಲೆಂಟ್ ಅಲ್ಲ, ಮಾತಾಡೋದು ಕಮ್ಮಿ ಅಂತ ಇವರು ಅಲ್ವಾ? ಓಕೆ, ಸೊ ಊಟ ಮಾಡ್ತಾರಾ ಮನೆಯಲ್ಲಿ? ಊಟ ಮಾಡ್ತಾಳೆ. ಹಠ ಕಟ್ತಾರಾ? ಸ್ವಲ್ಪ ಉಂಟು ಹಠ. ಹೌದಾ? ಹಠ ಜೋರ ಉಂಟು. ಸ್ವಲ್ಪ ಒಂದೆರಡು ತುತ್ತು ಹೋಗ್ತದೆ. ಹೌದಾ? ಓಕೆ, ಸೊ ಮನೇಲಿ ಹೋಮ್ ವರ್ಕ್ ಎಲ್ಲ ಹೇಗೆ? ಹೋಮ್ ವರ್ಕ್ ಎಲ್ಲ ಅವಳೆ. ನೀವು ಹೆಲ್ಪ್ ಮಾಡಲ್ಲ? ಅವಳೆ ಮಾಡ್ತಾಳೆ. ಹೌದಾ? ಆಗ್ಬೋದು ಮಾರೆ ನೀವು. ಓಕೆ, ಸೊ ಡ್ಯಾನ್ಸ್ ಎಲ್ಲ ನೀವು ಕಲ್ಸಿದ್ರಂತ? ಹೌದಾ? ಹೌದು, ಅವಳಿಗೆ ತುಂಬಾ ಇಂಟ್ರೆಸ್ಟ್. ಸಣ್ಣ ಮಗುವಿಂದ ಸಹ ಡ್ಯಾನ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಓಕೆ, ಸೊ ಹಾಗಾಗಿ ಅಂದ್ರೆ ನೀವು ಡ್ಯಾನ್ಸ್ ಎಲ್ಲ ಕಲಿಸ್ತೀರಂತೆ. ನೀವು ಯಾವ ಡ್ಯಾನ್ಸ್ ಕ್ಲಾಸ್ ಹೋಗಿದ್ರಿ ಮೇಡಮ್? ನಾನಂತ ಸ್ವಲ್ಪ ಭರತನಾಟ್ಯ ಕಲ್ತಿದ್ದೆ. ಓಹೋ, ಓಕೆ, ಸೊ ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ಸ್ವಲ್ಪ ಈಸಿ ಆಗ್ತದೆ ಅಲ್ವಾ? ಒಂದು ಫ್ಯೂಚರ್ ಅಲ್ಲಿ ಡ್ಯಾನ್ಸರ್ ಆಗ್ಬೇಕು, ರಿಯಾಲಿಟಿ ಶೋಗಳಲ್ಲಿ ಆತರ ಏನಾದ್ರು ಐಡಿಯಾ? ಹೌದಾ? ಓಕೆ, ಸೊ ಆತರ ಡ್ಯಾನ್ಸ್ ಮಾಡ್ಬೇಕಂತ ಇಷ್ಟ ಇದೆಯಾ? ದೊಡ್ಡ ಟಿವಿ ಚಾನಲ್ ರಿಯಾಲಿಟಿ ಶೋ ಇವರಿಗೆ ಆಸೆ ಇದೆಯಂತೆ ನೋಡಿ. ಓಕೆ, ಇಂಟ್ರೆಸ್ಟ್ ಇದ್ರೆ ಕಳಿಸ್ತೇವೆ ಅಲ್ವಾ? ಹೌದೌದು, ನೋ ಫೋರ್ಸ್ ಅಲ್ವಾ? ಫೋರ್ಸ್ ಇಲ್ಲ. ಅವಳು ಏನು ಆಗ್ಬೇಕು ಅವಳಿಗೆ. ಕರೆಕ್ಟ್. ಓಕೆ, ಸೊ ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಇವರು? ಇಲ್ಲ, ಅವಳಿಗೆ ಯಾವ ಇಂಟ್ರೆಸ್ಟ್, ಅವಳು ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಅವಳದು ಯಾವ ಇಂಟ್ರೆಸ್ಟ್ ಉಂಟು ಅದ್ರ ಮೇಲೆ ಕಳಿಸ್ತೇವೆ ಅಲ್ವಾ? ಓಕೆ, ಅಷ್ಟೇ. ನೀವು ಜೋರಂತೆ? ಹೌದಾ? ಅದನ್ನ ಅವಳೇ ಹೇಳ್ಬೇಕು. ಹೌದಾ? ನೀವು ಜೋರ? ಅವ್ರು ಜೋರ? ಅಮ್ಮ ಪಾಪ ಜೋರು ಇಲ್ಲ ಅವ್ರಂದ್ರೆ ಈಗ ಹೇಳಲ್ಲ. ಯಾಕಂದ್ರೆ ಈಗ ಜೋರ್ ಹೇಳಿದ್ರೆ ಮನೆಯಲ್ಲಿ ಸುಮ್ನೆ ಕಷ್ಟ ಪಡ್ಬೇಕು. ಅಪ್ಪನ್ಗಿಂತ ಜೋರ್ ಮಾಡೋದು ಸ್ವಲ್ಪ ಅಮ್ಮ ಜಾಸ್ತಿ ಅಲ್ಲ, ಅದು 100%. ನಮ್ಮ ಮನೇಲಿ ಅಷ್ಟೇ ಅಮ್ಮ ಜೋರೇ ನಮ್ಗೆ ಅಲ್ವಾ? ಓಕೆ, ಸೊ ಅಪ್ಪ ಬಿಸ್ನೆಸ್ ಮ್ಯಾನ್, ಹಾಗಾಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಅವಳಿಗೆ ಸಿಕ್ಕುದಿಲ್ಲ. ಓಕೆ, ಹಾಗಾಗಿ ಅವ್ರ ಪಾಪ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಓಕೆ, ಸೊ ಹೇಗೆ ಇವ್ರ ಮನೆಯಲ್ಲಿ? ಸೊ ಹೇಗೆ ಪೋಖ್ರಿ ಅಲ್ವಾ? ಓಕೆ, ಸೊ ತುಂಬಾ ಸೈಲೆಂಟ್ ಅಂತ ಇವ್ರು ಪಾಪ. ಸೈಲೆಂಟ್ ಮನೆಯಲ್ಲಿ ಹೋಮ್ ವರ್ಕ್ ಎಲ್ಲ ಮಾಡ್ತೇನೆ ಹಾಗೆ ಹೀಗೆ. ಬೆಳಿಗ್ಗೆ ಎದ್ದ ಕೂಡಲೇ ಚಾಕ್ಲೇಟ್ ತರ್ತಾನೆ, ಅದರಲ್ಲೇ ಮುಳುಗಿಸಿ ದೋಸೆ ತಿಂತಾನೆ. ದೋಸೆ ತಿನ್ನೋದು. ಓಕೆ, ಸೊ ಇವರು ದೇರ್ ಇನ್ ಮೈ ಹೋಮ್ ಅಂತ ಅಷ್ಟು ಉಂಟಾ? 1000 ಇದೆ ಚಾಕ್ಲೇಟ್ ಉಂಟು. ಅಪ್ಪ ತಿಂತಾರೆ. ಓಕೆ, ಸೊ ಹೌದಾ? ಅಪ್ಪ ತಿಂತಾರೆ ಚಾಕ್ಲೇಟ್? ಹೌದಾ? ತುಂಬಾ ಇಷ್ಟನಾ ಅಂತ ಅಲ್ವಾ? ಅಪ್ಪ ಮಗನಿಗೆ ತೋರಿಸಿ ತಿಂತಾರೆ, ಮಗ ಅಪ್ಪ. ಅದೆಲ್ಲ ಸೂಟ್ ಆಯ್ತು ಅಲ್ವಾ? ಓಕೆ, ಡನ್. ಅಂಡ್ ಸರ್, ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಪಾಪನ ಅಂತ ಅಲ್ಲ? ಪಾಪ ಕಂಪ್ಯಾರಿಟಿವ್ಲಿ ಪಾಪನೇ. ಮಾತ್ರ ಹೇಳಿಕ್ಕಾಗುದಿಲ್ಲ. ಓಕೆ, ಎಲ್ಲ ಉಲ್ಟಾ. ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಇವರು ಮೇಡಮ್? ಎಲ್ರಿಗೂ ಕೇಳಿದೆ ಪ್ರಶ್ನೆ ಸೇಮ್. ಅವನ ವಿಶ್ ಮತ್ತೆ ಏರೋಪ್ಲೇನ್ ಡ್ರೈವರ್ ಆಗ್ತಾನೆ. ಪೈಲಟ್ ಆಗ್ಲಿಕ್ಕೆ ಇಷ್ಟ ಇದೆ ಅವನಿಗೆ. ಓಕೆ, ಸೊ ನೋಡೋಣ. ಹೇಳಿಕ್ಕೆ ಆಗುದಿಲ್ಲ. ಒಂದು ದಿನ ಪೈಲಟ್ ಹೇಳಿದ್ರೆ ನೆಕ್ಸ್ಟ್ ಡ್ರೈವರ್. ಓಕೆ, ಡಿಫ್ರೆಂಟ್ ಪ್ಲಾನ್ಸ್ ಅಲ್ಲಿ ಇದೆ ಅಲ್ವಾ? ಓಕೆ, ಗ್ರೇಟ್, ಅಂಡ್ ಆಲ್ ದಿ ಬೆಸ್ಟ್ ನಿಮ್ಗೂ ಕೂಡ. ಓಕೆ, ಎಸ್, ಥ್ಯಾಂಕ್ ಯು ಮೇಡಮ್. ಬಾಯ್. ಸೊ ಈತನ್ ವಿ ಬಜಾರ್ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮ್ಗೆ, ತಗೊಳ್ಳಿ. ಓಕೆ, ಇನ್ ಯಾವಾಗ ಬರ್ತೀರಾ? ನೆಕ್ಸ್ಟ್ ಎಪಿಸೋಡ್ ಯು ಹ್ಯಾವ್ ಟು ಕಮ್. ಓಕೆ, ಅಂಡ್ ಆಲ್ ದಿ ಬೆಸ್ಟ್.
ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಶೇಕ್ ಹ್ಯಾಂಡ್. ಓಕೆ, ಅವ್ರ ಗಿಫ್ಟ್ ನೋಡಿ ತುಂಬಾ ಖುಷಿಯಲ್ಲಿ ಇದ್ದಾರೆ ಅವರು. ಓಕೆ ವೈಭವ್, ನಿಮ್ಗೆ ವಿ ಬಜರ್ ಕಡೆಯಿಂದ ಒಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್, ನೀವು ಇಲ್ಲಿ ಬಂದು ನಮ್ಮ ಹತ್ರ ಮಾತಾಡಿದ್ರಲ್ವಾ. ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರ್ತೀರಾ? ಅದು ನೋಡುವ ಅಲ್ವಾ, ಆದ್ರೆ ಬರ್ತೇವೆ. ಓಕೆ ಡನ್. ಸೊ ಕಂಪ್ಲೇಂಟ್ ಎಲ್ಲ ಕೊಡಲ್ಲ ಅಲ್ವಾ ಅಪ್ಪನ ಹತ್ರ? ಹೇಳಿ ನಾನು ಕೊಟ್ಟಿದ್ದೇನೆ ಗಿಫ್ಟ್. ಓಕೆ, ವಿ ಬಜಾರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನೀವು. ವಿ ಬಜಾರ್ ಥ್ಯಾಂಕ್ ಯು ಹೇಳಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಥ್ಯಾಂಕ್ ಯು. ಎಸ್. ಸೊ ಪ್ರಣವಿ, ನಿಮ್ಗೂ ಒಂದು ಗಿಫ್ಟ್ ಇದೆ ವಿ ಬಜಾರ್ ಕಡೆಯಿಂದ. ಓಕೆ, ಇನ್ನು ಯಾವಾಗ ಬರ್ತೀರಾ ನೀವು? ಇವರು ಕೇಳಿದೆ, ಇವ್ರು ಆದ್ರೆ ಬರ್ತಾರಂತೆ. ನೀವು ಬರ್ತೀರಾ ನೆಕ್ಸ್ಟ್ ಎಪಿಸೋಡ್ಗೆ? ನಾಳೆ ಬರ್ತೀರಾ? ಓಕೆ, ಸೊ ನಾಳೆ ಬರ್ತೀರಂತೆ. ಅಂಡ್ ಇದು ಮನೇಲಿ ಓಪನ್ ಮಾಡಿ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್ ಬಾಯ್. ಸೊ ವೀಕ್ಷಕರೇ, ತುಂಬಾನೇ ಖುಷಿ ಆಯ್ತು ಇವತ್ತಿನ ಎಪಿಸೋಡ್. ತುಂಬಾನೇ ನಾನಂತೂ ಎಂಜಾಯ್ ಮಾಡಿಬಿಟ್ಟಿದ್ದೇನೆ. ಸೊ ಈ ಒಂದು ಎಪಿಸೋಡ್ ನಲ್ಲಿ, ಯಾಕಂದ್ರೆ ತುಂಬಾನೇ ಮಾತಾಡಿ ಆಯ್ತು. ಸೊ ವೈಭವ್ ಅವರು ಮಾತಾಡಿ ಆಗಿದೆ, ಇವರು ಕೂಡ ಮಾತಾಡಿ ಆಯ್ತು, ಇವರು ಕೂಡ ಮಾತಾಡಿ ಆಯ್ತು. ಸೊ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಬೇರೆ ಮಕ್ಕಳ ಜೊತೆ ಬರ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.